ಹರೇ ಕೃಷ್ಣ. ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಗುರುಜಿ. ಕಾಣಿಸ್ತಾ ಇದೆ ಪ್ರಭುಜಿ. ಧನ್ಯವಾದಗಳು. ಸೊ ಇಂದಿನ ತರಗತಿಯನ್ನು ನಾವು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಇಂದಿನ ತರಗತಿಯಲ್ಲಿ ಶ್ರೀಮದ್ ಭಾಗವತದ 7ನೇ ಸ್ಕಂದದ 9ನೇ ಅಧ್ಯಾಯ ಓದಿಸ್ಕೊಂಡು ಹೋಗ್ತೀವಿ. ಭಕ್ತ ಪ್ರಹ್ಲಾದರ ಪ್ರಾರ್ಥನೆಗಳು. ನಾವು ನಮ್ಮ ಮಂದಿರದ ಅಧ್ಯಕ್ಷರಾದ ನಾಮನೇಶ್ ದಾಸ್ ಪ್ರಭುಜಿ, ಇಸ್ಕಾನ್ ಮಂಗಳೂರು ಮಂದಿರದ ಇತರ ಹಿರಿಯ ಭಕ್ತರು, ಶ್ರೀಲ ಅಭಯ ಚರಣ ಅರವಿಂದ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರು, ಶ್ರೀ ಜಯಪತಾಕ ಸ್ವಾಮಿ ಮಹಾರಾಜರು ಮತ್ತು ಶ್ರೀ ಶ್ರೀ ರಾಧಾ ಗೋವಿಂದರ ಪಾದಪದ್ಮಗಳ ಕೃಪೆಯಿಂದ ಈ ತರಗತಿಯನ್ನು ನಾವು ಮುಂದುವರಿಸೋಣ. ಇಂದಿನ ತರಗತಿಯನ್ನು ನಾವು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ಬೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕೆ. ಇಂದಿನ ತರಗತಿಯನ್ನು ನಾವು 30ನೇ ಶ್ಲೋಕದಿಂದ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓದು ಹ್ಯಾಂಡ್ ರೈಸ್ ಮಾಡಿ, ಎಲ್ಲರೂ ಮ್ಯೂಟ್ ಆಗಿ, ಯಾಕಂದ್ರೆ ನಾನು ಮ್ಯೂಟ್ ಮಾಡಲ್ಲ ಯಾರನ್ನ. 30ನೇ ಶ್ಲೋಕ, 7ನೇ ಸ್ಕಂದ 9ನೇ ಅಧ್ಯಾಯ 30ನೇ ಶ್ಲೋಕ. ಪ್ರಹ್ಲಾದ ಮಹಾರಾಜರ ನರಸಿಂಹದೇವರಿಗೆ. ಏಕತ್ವಂ ಏವ ಜಗತ್ ಏತಂ ಅಮುಷ್ಯ ಯತ್ವಂ ಆದಿ ಅಂತಯೋ ಪೃಥಕ್ ಅವಸ್ಯಸಿ ಮಧ್ಯತಶ್ಚ ಸೃಷ್ಟ್ವಾ ಗುಣ ವ್ಯತಿಕರಂ ನಿಜಮಾಯ ಇದಂ ನಾನಾತೈ ಅವಸ್ಥಾತ್ ಅನುಪ್ರವಿಷ್ಟಃ. ರಿಪೀಟ್ ಮಾಡೋಣ. ತ್ವಂ. ತ್ವಂ. ಹರೇ ಕೃಷ್ಣ. ಎಲ್ಲ ರಿಪೀಟ್ ಮಾಡಿ. ತ್ವಂ ಏಕತ್ವಂ ಏಕತ್ವಂ ಏವ ಜಗತ್ ಏವ ಜಗತ್ ಏತಂ ಅಮುಷ್ಯ ಏತಂ ಅಮುಷ್ಯ ಯತ್ವಂ ಯತ್ವಂ ಏಕತ್ವಂ ಏವ ಜಗತ್ ಏತಂ ಅಮುಷ್ಯ ಯತ್ವಂ. ಏಕಃ ತ್ವಂ ತ್ವಂ ಜಗತ್ ಏತಂ ಅಮುಷ್ಯಂ ಯತ್ವಂ. ತ್ವಂ ಏಕಸ್ತ್ವಮೇವ ಜಗತೇತಮುಷ್ಯ ಯತ್ವಂ. ಏಕಸ್ತ್ವಮೇವ ಜಗದೇತಮುಷ್ಯ ಯತ್ವಂ. ತ್ವಂ ಏಕಸ್ತ್ವಮೇವ ಜಗದೇತಮುಷ್ಯತ್ವಂ. ಏಕಸ್ತ್ವಮೇವ ಜಗದೇತಂ ಅಮುಷ್ಯ ಯತ್ವಂ. ಅಯೋಃ ಪೃಥಕ್ ಅವಸ್ಥಿಸಿ ಮಧ್ಯತಶ್ಚ. ಅಂತಯೋಃ ಪೃಥಕ್ ಅವಸ್ಥಿಸಿ ಮಧ್ಯತಃ ಚ. ತ್ವಂ ಅಂತಯೋ ಪೃಥಕ್ ಅವಸ್ಥಿಸಿ ಮಧ್ಯತಃ ಚ.
ಮಧ್ಯಂತಶ್ಚ ಆದಿ ಅಂತಯೋಃ ಅವಸ್ಯಸಿ ಮಧ್ಯಶ್ಚ ಆದಿ ಅಂತಯೋ ಪೃಥಕ್ ಅವಸ್ಯಸಿ ಮಧ್ಯಥಾ ಚ ಸೃಷ್ಟ್ವಾ ಗುಣವ್ಯತಿರೀಕಂ ನಿಜಮಾಯಯಾ ಇದಂ. ಸೃಷ್ಟ್ವಾ ಗುಣವ್ಯತಿಕರಂ ನಿಜಮಾಯಯಾ ಇದಂ. ಸೃಷ್ಟ್ವಾ ಗುಣವ್ಯತಿಕರಂ ನಿಜಮಾಯಯಾ ಇದಂ. ಸೃಷ್ಟ್ವಾ ಸೃಜಸಿ ಗುಣ ವ್ಯತಿಕರಂ ನಿಜಮಾಯಯಾ ಇದಂ. ನಾನಾ ಇವ ತೈ ಅವಸಿತಃ ತತ್ ಅನುಪ್ರವಿಷ್ಟಃ. ನಾನಾ ಇವ ತೈ ಅವಸಿತಃ ತತ್ ಅನುಪ್ರವಿಷ್ಟಃ. ಏಕಃ ಒಬ್ಬನೇ. ಏಕಃ ಒಬ್ಬನೇ. ತ್ವಂ ನೀನು. ತ್ವಂ ನೀನು. ಏವ ಕೇವಲ. ಏವ ಕೇವಲ. ಜಗತ್ ಬಾಹ್ಯಗೋಚರ ಜಗತ್ತು. ಜಗತ್ ಬಾಹ್ಯಗೋಚರ ಜಗತ್ತು. ಏತಂ ಅಮುಷ್ಯ ಏತಂ ಈ. ಏತಂ ಈ. ಅಮುಷ್ಯ ಅದರ ಪೂರ್ಣ ವಿಶ್ವದ. ಅಮುಷ್ಯ ಅದರ ಪೂರ್ಣ ವಿಶ್ವದ. ಯತ್ ಯಾವ ಕಾರಣದಿಂದ. ಯತ್ ಯಾವ ಕಾರಣದಿಂದ. ತ್ವಂ ನೀನು. ತ್ವಂ ನೀನು. ಆದಿ ಆರಂಭದಲ್ಲಿ. ಆದಿ ಆರಂಭದಲ್ಲಿ. ಅಂತಯೋಃ ಕೊನೆಯಲ್ಲಿ. ಅಂತಯೋಃ ಕೊನೆಯಲ್ಲಿ. ಬೇರೆಯಾಗಿ. ಪೃಥಕ್ ಬೇರೆಯಾಗಿ. ಅವಸ್ಯಸಿ ನೆಲೆಸಿರುವೆ ಮೂಲವಾಗಿ. ಅವಸ್ಯಸಿ ನೆಲೆಸಿರುವೆ ಮೂಲವಾಗಿ. ಮಧ್ಯತಃ ಚ ಮಧ್ಯದಲ್ಲಿ ಕೂಡ ಆದಿ ಮತ್ತು ಅಂತ್ಯಗಳ ಮಧ್ಯದ ಕಾಲಾವಧಿ. ಮಧ್ಯತಃ ಚ ಮಧ್ಯದಲ್ಲಿ ಕೂಡ ಆದಿ ಮತ್ತು ಅಂತ್ಯಗಳ ಮಧ್ಯ ಕಾಲಾವಧಿ. ಸೃಷ್ಟ್ವಾ ಸೃಜಸಿ. ಸೃಷ್ಟ್ವಾ ಸೃಜಸಿ. ಗುಣವ್ಯತಿಕರಂ ಮೂರು ಪ್ರಕೃತಿ ಗುಣಗಳ ಬದಲಾವಣೆಗಳಿಂದ. ಗುಣವ್ಯತಿಕರಂ ಮೂರು ಪ್ರಕೃತಿ ಗುಣಗಳ ಬದಲಾವಣೆಗಳಿಂದ. ನಿಜ ಮಾಯೆಯ ನಿನ್ನ ಸ್ವಂತ ಬಹಿರಂಗ ಶಕ್ತಿಯಿಂದ. ನಿಜ ಮಾಯೆಯ ನಿನ್ನ ಸ್ವಂತ ಬಹಿರಂಗ ಶಕ್ತಿಯಿಂದ. ಇದಂ ಈ. ಇದಂ ಈ. ನಾನಾ ಇವ ಅನೇಕವಾಗಿ. ಅನೇಕವಾಗಿ. ತೈ ಅವುಗಳಿಂದ ಗುಣಗಳು. ತೈ ಅವುಗಳಿಂದ ಗುಣಗಳು. ಅವಸಿತಃ ಅನುಭವಿಸುವೆ. ಅವಸಿತಃ ಅನುಭವಿಸುವೆ. ತತ್ ಆ. ತತ್ ಆ. ಅನುಪ್ರವಿಷ್ಟಃ ಒಳಹೊಕ್ಕು. ಅನುಪ್ರವಿಷ್ಟಃ ಒಳಹೊಕ್ಕು. ಮತ್ತು ಭಾರತ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ನನ್ನ ಪ್ರೀತಿಯ ಪ್ರಭುವೇ, ಈ ಜಗತ್ತಾಗಿ ನೀನು ಪ್ರಕಟವಾಗಿದ್ದೀಯೇ, ಏಕೆಂದರೆ ಸೃಷ್ಟಿಗಿಂತಲೂ ಮೊದಲು ನೀನಿದ್ದೆ. ಪ್ರಳಯವಾದ ನಂತರವೂ ನೀನಿರುವೆ. ಸಮಸ್ತವನ್ನು ಪಾಲಿಸುವವನು ನೀನೆ. ಇದೆಲ್ಲವನ್ನು ಪ್ರಕೃತಿ ಗುಣತ್ರಯಗಳ ಕ್ರಿಯೆ ಪ್ರತಿಕ್ರಿಯೆಗಳ ಮೂಲಕ ನಿನ್ನ ಬಹಿರಂಗ ಶಕ್ತಿಯು ನೆರವೇರಿಸುತ್ತದೆ. ಆದ್ದರಿಂದ ಇರುವುದೆಲ್ಲವೂ ಹೊರಗೆ ಒಳಗಾಗಲಿ ನೀನೊಬ್ಬನೇ. ಈಗ ರಿಪೀಟ್ ಮಾಡೋಣ. ನನ್ನ ಪ್ರೀತಿಯ ಪ್ರಭುವೇ, ನನ್ನ ಪ್ರೀತಿಯ ಪ್ರಭುವೇ, ಇಡೀ ಜಗತ್ತಾಗಿ ನೀನೇ ಪ್ರಕಟವಾಗಿದ್ದೀಯೇ. ಇಡೀ ಜಗತ್ತಾಗಿ ನೀನೇ ಪ್ರಕಟವಾಗಿದ್ದೀಯೇ. ಏಕೆಂದರೆ ಸೃಷ್ಟಿಗಿಂತಲೂ ಮೊದಲು ಸೃಷ್ಟಿಗಿಂತಲೂ ಮೊದಲು ಏಕೆಂದರೆ ಸೃಷ್ಟಿಗಿಂತಲೂ ಮೊದಲು ನೀನಿದ್ದೆ. ಏಕೆಂದರೆ ಸೃಷ್ಟಿಗಿಂತಲೂ ಮೊದಲು ನೀನಿದ್ದೆ. ಪ್ರಳಯವಾದ ಅನಂತರವೂ ನೀನಿರುತ್ತೀಯೇ. ಪ್ರಳಯವಾದ ಅನಂತರವೂ ನೀನಿರುತ್ತೀಯೇ. ಆದಿ ಅಂತ್ಯಗಳ ನಡುವೆ ಸಮಸ್ತವನ್ನೂ ಪಾಲಿಸುವವನು ನೀನೇ. ಆದಿ ಅಂತ್ಯಗಳ ನಡುವೆ ಸಮಸ್ತವನ್ನೂ ಪಾಲಿಸುವವನು ನೀನೇ. ಇದೆಲ್ಲವನ್ನು ಪ್ರಕೃತಿಯ ಗುಣತ್ರಯಗಳ ಕ್ರಿಯೆ.
ಇದೆಲ್ಲವನ್ನು ಪ್ರಕೃತಿಯ ಗುಣತ್ರಯಗಳ ಕ್ರಿಯೆ ಪ್ರತಿಕ್ರಿಯೆಗಳ ಮೂಲಕ ಪ್ರತಿಕ್ರಿಯೆಗಳ ಮೂಲಕ ನಿನ್ನ ಬಹಿರಂಗ ಶಕ್ತಿಯು ನೆರವೇರಿಸುತ್ತದೆ. ನಿನ್ನ ಬಹಿರಂಗ ಶಕ್ತಿಯು ನೆರವೇರಿಸುತ್ತದೆ. ಆದ್ದರಿಂದ ಇರುವುದೆಲ್ಲವೂ ಹೊರಗಾಗಲಿ ಒಳಗಾಗಲಿ ನೀನೊಬ್ಬನೇ. ಆದ್ದರಿಂದ ಒಳಗಾಗಲಿ ನೀನೊಬ್ಬನೇ. ಭಾವಾರ್ಥ ಗೀತಾ ಮಾತಾಜಿ ಮಾತಾಜಿ. ಪ್ರಭುಜಿ. ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಕೇಳಿಸ್ತಿದೆಯಾ ಗುರುಜಿ? ಹಾ ಪ್ರಭುಜಿ. ಹಾ ಮಾತಾಜಿ. ಬ್ರಹ್ಮ ಸಮಿತಿಯಲ್ಲಿ ಹೇಳಿರುವಂತೆ 5.35 ಏಕೋಪ್ಯಸೌ ರಚಯಿತಂ ಜಗದಂಡ ಕೋಟಿಂ ಯಚ್ಚಕ್ತರಸ್ತಿ ಜಗದಂಡ ಚಯಾಯದಂಥ ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಯಾರು ತನ್ನ ಸ್ವಾಂಶವೊಂದರಿಂದ ಪ್ರತಿಯೊಂದು ವಿಶ್ವವನ್ನು ಪ್ರತಿಯೊಂದು ಪರಮಾಣುವನ್ನು ಪ್ರವೇಶಿಸಿ ಸಮಸ್ತ ಸೃಷ್ಟಿಯಲ್ಲಿ ನನ್ನ ಅನಂತ ಶಕ್ತಿಯನ್ನು ಪ್ರಕಟಿಸುತ್ತಾನೆಯೋ ಆ ದೇವೋತ್ತಮ ಪರಮಪುರುಷ ಗೋವಿಂದನನ್ನು ನಾನು ಪೂಜಿಸುತ್ತೇನೆ. ಈ ವಿಶ್ವವನ್ನು ಸೃಷ್ಟಿಸಲು ದೇವೋತ್ತಮ ಪರಮಪುರುಷ ಗೋವಿಂದನು ತನ್ನ ಬಹಿರಂಗ ಶಕ್ತಿಯನ್ನು ವಿಸ್ತರಿಸಿ ಆ ಮೂಲಕ ವಿಶ್ವದ ಸಮಸ್ತದೊಳಕ್ಕೂ ಪರಿಮಾಣಗಳೊಳಕ್ಕೂ ಪ್ರವೇಶಿಸುತ್ತಾನೆ. ಹೀಗೆ ಅವನು ಸಮಸ್ತ ವ್ಯಾಪಿಯಾಗಿದ್ದಾನೆ. ದೇವೋತ್ತಮ ಪರಮಪುರುಷನ ಭಕ್ತಪಾಲನ ಕಾರ್ಯವು ಅಲೌಕಿಕವಾದದ್ದೇ ಹೊರತು ಭೌತಿಕವಾದದ್ದಲ್ಲ. ಅವನು ಪ್ರತಿಯೊಂದರಲ್ಲೂ ಕಾರಣವಾಗಿಯೂ ಪರಿಣಾಮವಾಗಿಯೂ ಇದ್ದಾನೆ. ಆದರೂ ಅವನು ಈ ವಿಶ್ವಕ್ಕೆ ಅತೀತನಾಗಿದ್ದು ಇದರಿಂದ ಬೇರೆಯಾಗಿದ್ದಾನೆ. ಇದನ್ನು ಭಗವದ್ಗೀತೆಯು 9.4 ಸ್ವೀಕರಿಸುತ್ತದೆ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವಸ್ಥಿತ. ಸಮಸ್ತ ವಿಶ್ವವು ಭಗವಂತನ ಶಕ್ತಿಯ ಒಂದು ವಿಸ್ತರಣ. ಪ್ರತಿಯೊಂದು ಅವನಲ್ಲಿ ಆಶ್ರಯ ಪಡೆದಿದೆ. ಆದರೂ ಅವನು ಪ್ರತ್ಯೇಕವಾಗಿ ಸೃಷ್ಟಿ ಸ್ಥಿತಿ ಲಯಗಳಿಂದ ಆಚೆಗೆ ಇದ್ದಾನೆ. ಸೃಷ್ಟಿಯಲ್ಲಿ ಕಂಡುಬರುವ ವೈವಿಧ್ಯಗಳೆಲ್ಲವನ್ನು ಅವನ ಬಹಿರಂಗ ಶಕ್ತಿಯು ನಿರ್ವಹಿಸುತ್ತದೆ. ಶಕ್ತಿಯೂ ಶಕ್ತನೂ ಅವನೇ. ಆದುದರಿಂದ ಎಲ್ಲವೂ ಒಂದೇ. ಸರ್ವಂ ಕಲ್ವಿದಂ ಬ್ರಹ್ಮ. ಆದ್ದರಿಂದ ಪರಬ್ರಹ್ಮನಾದ ಕೃಷ್ಣನಿಲ್ಲದೆ ಏನೊಂದೂ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಭೌತ ಮತ್ತು ಆಧ್ಯಾತ್ಮಿಕ ಜಗತ್ತುಗಳ ನಡುವೆ ಇರುವ ವ್ಯತ್ಯಾಸವೇನೆಂದರೆ ಭೌತ ಜಗತ್ತಿನಲ್ಲಿ ಅವನ ಬಹಿರಂಗ ಶಕ್ತಿಯು ಪ್ರಕಟವಾಗಿದ್ದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವನ ಅಂತರಂಗ ಶಕ್ತಿಯು ಪ್ರಕಟವಾಗುವುದು. ಹೇಗೇ ಇರಲಿ ಎರಡು ಶಕ್ತಿಗಳು ಪರಮಪ್ರಭುವಿಗೆ ಸೇರಿದುವಾದ್ದರಿಂದ ಉನ್ನತವಾದ ಅರ್ಥದಲ್ಲಿ ಎಲ್ಲವೂ ಆಧ್ಯಾತ್ಮಿಕ ಶಕ್ತಿಯೇ ಆಗಿರುತ್ತ ಭೌತ ಶಕ್ತಿಯ ಅಭಿವ್ಯಕ್ತಿ ಎನ್ನುವುದಿಲ್ಲ. ಯಾವ ಶಕ್ತಿಯಲ್ಲಿ ಭಗವಂತನ ಸರ್ವವ್ಯಾಪಕತೆಯ ಅರಿವಾಗುವುದಿಲ್ಲವೋ ಅದು ಭೌತಿಕವೆನಿಸುತ್ತದೆ. ಅಷ್ಟು ಬಿಟ್ಟರೆ ಇರುವುದೆಲ್ಲ ಆಧ್ಯಾತ್ಮಿಕವೇ. ಆದ್ದರಿಂದಲೇ ಪ್ರಹ್ಲಾದನು ಏಕಸ್ವಮೇವ ಜಗದೇತಂ, ನೀನೇ ಸಕಲವೂ ಆಗಿರುವೆ ಎಂದು ಪ್ರಭುವನ್ನು ಸ್ತುತಿಸುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಈ ಶ್ಲೋಕದಲ್ಲಿ ಪ್ರಹ್ಲಾದ ಮಹಾರಾಜರು ಪರಮ ಪುರುಷೋತ್ತಮ ದೇವೋತ್ತಮ ಪರಮಪುರುಷನ ಭಗವಂತನ ಅಖಂಡ ಸ್ವಭಾವ, ಅವರ ಸರ್ವವ್ಯಾಪಕತೆ ಮತ್ತು ಸೃಷ್ಟಿ ಸ್ಥಿತಿ ಮತ್ತು ಲಯಗಳ ಮೇಲೆ ಭಗವಂತನಿಗಿರುವ ಸಂಪೂರ್ಣ ಸ್ಥಿತಿಯನ್ನು ಈ ಶ್ಲೋಕದಲ್ಲಿ ನಾವು ಕಾಣ್ತೇವೆ. ಸೊ ಎಲ್ಲವನ್ನು ಇದು ಪ್ರಹ್ಲಾದ ಮಹಾರಾಜರು ಹೇಳ್ತಾರೆ. ಸೃಷ್ಟಿ ಸ್ಥಿತಿ ಪ್ರಳಯ ಎಲ್ಲದರ ಮೇಲೂ ಕೂಡ ಭಗವಂತನ ಸಂಪೂರ್ಣ ನಿಯಂತ್ರಣವನ್ನು ಪ್ರಹ್ಲಾದ ಮಹಾರಾಜ್ ಹೇಳ್ತಾ ಇದ್ದಾರೆ. ಇದರ ಶ್ಲೋಕದಲ್ಲಿ ಈ ಶ್ಲೋಕವನ್ನು 9.4 ಭಗವದ್ಗೀತೆಯಲ್ಲಿ ಕೂಡ ಭಗವಂತನೇ ಹೇಳಿದ್ದಾನೆ. ಸೊ ಅದನ್ನ ಇಲ್ಲಿ ವಿಸ್ತಾರವಾಗಿ ಕೊಡಲಾಗಿದೆ. ಇಲ್ಲಿಗೆ ಸಂದೇಶ ಏನು ಅಂದ್ರೆ ಈ ಶ್ಲೋಕದ್ದು ಕೃಷ್ಣ ದೇವೋತ್ತಮ ಪುರುಷನಾದ ಕೃಷ್ಣ ಮತ್ತು ಅವನ ವಿವಿಧ ವಿಸ್ತರಣೆಗಳು ಮತ್ತು ಶಕ್ತಿಯ ಮೂಲಕ ಈ ಇಡೀ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಮತ್ತು ಈ ಎಲ್ಲಕ್ಕೂ ಏಕೈಕ ಕಾರಣ ಮತ್ತು ಪರಿಣಾಮಕಾರಿ. ಅವರು ಭಗವಂತನಾದ ಶ್ರೀಕೃಷ್ಣ ಏಕಕಾಲದಲ್ಲಿ ಬ್ರಹ್ಮಾಂಡದಿಂದ ಅತೀತ ಮತ್ತು ಬ್ರಹ್ಮಾಂಡದೊಳಗೆ ಅಂತರ್ಗತನೂ ಆಗಿದ್ದಾನೆ. ಈ ಶ್ಲೋಕದ ವಿವರಣೆಯನ್ನು ನೋಡೋದಾದ್ರೆ, ನಾವು ವಿಶ್ಲೇಷಣೆಯನ್ನು ನೋಡೋದಂದ್ರೆ, ಇಲ್ಲಿ ಏಕಸ್ತ್ವಮೇವ ಜಗದೀತ ಮಮುಷ್ಯಯತ್ವ. ಏಕಸ್ತ್ವಮೇವ ಅಂದ್ರೆ ಕೇವಲ ನೀನು ಮಾತ್ರ. ಅಂದ್ರೆ ಇದು ಮೂಲಭೂತವಾದ ಪ್ರತಿಪಾದನೆ.
ಇದು ಅಸ್ತಿತ್ವಕ್ಕೆ ಯಾವುದೇ ಇತರ ಸ್ವತಂತ್ರ ಕಾರಣವನ್ನು ಬೇರೆ ಯಾವ ಕಾರಣವೂ ಇಲ್ಲ. ಏಕಸ್ತ್ವಮೇವ ಅಂದ್ರೆ ಕೃಷ್ಣ ಮಾತ್ರ ಅಸ್ತಿತ್ವಕ್ಕೆ ಕಾರಣ. ಈ ಎಲ್ಲ ಜಗತ್ತಿನ ಈ ಏಕಸ್ತ್ವಮೇವ ಕೃಷ್ಣ ಮಾತ್ರ ಕಾರಣ. ಭಗವಂತನು ಏಕತತ್ವ, ಏಕೈಕ ಪರಮ ಸತ್ಯ. ಇದು ಭಗವಂತನ ವೈಯುಕ್ತತೆಯನ್ನು ನಿರಾಕರಿಸುವ ಅದ್ವೈತಾದಿ ವ್ಯಾಖ್ಯಾನಗಳೇನ್ ಮಾಡ್ತಾರೆ ಅವರು, ಈ ಈ ಮಾಯಾವಾದಿ ಇವ್ರು ಹೇಳ್ತಾರೆ ದೇವರು ಬಹುದೇವತಾವಾದಿಗಳು, ಅನೇಕ ದೇವತೆಗಳಿದ್ದಾರೆ. ಸೊ ಇಲ್ಲಿ ಹೇಳ್ತಾರೆ ಏಕಸ್ತ್ವಮೇವ, ನೀನು ಮಾತ್ರ ಭಗವಂತ. ಮಾಯಾವಾದಿಗಳು ಮತ್ತೆ ಜಗತ್ ಏತಂ ಅಮುಷ್ಯ, ಈ ಸಮಗ್ರ ಬ್ರಹ್ಮಾಂಡದ ಅಭಿವ್ಯಕ್ತಿ. ಜಗತ್ ಏತಂ ಅಂದ್ರೆ ಈ ಸಮಗ್ರ ಬ್ರಹ್ಮಾಂಡದ ಅಭಿವ್ಯಕ್ತಿ. ಅತ್ಯಂತ ಚಿಕ್ಕ ಪರಮಾಣುವಿಂದ ಹಿಡಿದು, ಅಂದ್ರೆ ಆಟಮ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ, ಪರಮಾಣುವಿನಿಂದ ಹಿಡಿದು ಗ್ರಹ ಮಂಡಲಗಳು ಎಲ್ಲ ಚರ ಅಚರ ಒಳಗೊಂಡ ಸೃಷ್ಟಿಯ ಸಂಪೂರ್ಣತೆ, ಅದು ಸಮಗ್ರ ಬ್ರಹ್ಮಾಂಡದ ಅಭಿವ್ಯಕ್ತಿ. ಅಂದ್ರೆ ಜಗತೇತಂ ಅಮುಷ್ಯ ಅಂದ್ರೆ ಯತ್ವಂ ಆದ್ಯ ಅಂತಯೋ ಪೃಥಕ್ ಅವಶ್ಯಸಿ ಮಧ್ಯತಃ ಚ. ಏಕೆಂದ್ರೆ ನೀನು ಆರಂಭದಲ್ಲಿ ಮತ್ತು ಕೊನೆಯಲ್ಲಿ ಪ್ರತ್ಯೇಕ ಅಸ್ತಿತ್ವದಲ್ಲಿದ್ದೀಯ ಮತ್ತು ಮಧ್ಯದಲ್ಲಿಯೂ ಸಹ. ಅಂದ್ರೆ ಸೃಷ್ಟಿಯ ಆರಂಭದಲ್ಲಿ ನೀನಿದ್ದೆ, ಸೃಷ್ಟಿಯ ಅಂತ್ಯದಲ್ಲಿಯೂ ನೀನಿದ್ದೆ, ಮತ್ತು ಸೃಷ್ಟಿಯ ಆರಂಭ ಮತ್ತು ಅಂತ್ಯಗಳ ನಡುವೆ ಏನಿದೆ ಅಲ್ಲೂ ಕೂಡ ನೀನಿದೆಯ. ಸೊ ಇದರಿಂದ ನಾವು ಏನರ್ಥ ಮಾಡ್ಕೋಬೇಕಂದ್ರೆ, ಭಗವಂತನು ಸರ್ವ ಕಾರಣಂ ಎಂದ ಎಲ್ಲ ಕಾರಣಗಳಿಗೆ ಕಾರಣ. ಸೊ ಆದಿ ಆರಂಭ ಅಂದ್ರೆ ಭಗವಂತನು ಪ್ರಧಾನ ಆದಿ ವಸ್ತು ಮತ್ತು ಪುರುಷ ಮೂಲಭೋಕ್ತಾರ. ಇವರಿಂದ ಈ ಮೂಲಭಕ್ತನಾದ ಕೃಷ್ಣನಿಂದ ಸೃಷ್ಟಿ ಉದ್ಭವ ಆಗುತ್ತೆ. ಮತ್ತು ಸೃಷ್ಟಿ ಬೇರೆ ಯಾವುದಾದರೂ ಭಗವಂತ ಈ ಬೇರೆ ಎಲ್ಲಾ ಸೃಷ್ಟಿಗಿಂತಲೂ ಮುಂಚೆನೂ ಅಸ್ತಿತ್ವದಲ್ಲಿದ್ದ ಭಗವಂತ. ಇದು ಭೌತಿಕ ಅಂಶಗಳ ಪ್ರಕಟಣೆಗೆ ಹಿಂದಿನ ಸ್ಥಿತಿಯನ್ನು ಸೂಚಿಸ್ತದೆ. ಅಂದ್ರೆ ಈ ಅಸ್ತಿತ್ವ ಏನಿದೆ, ಭೌತಿಕ ಇರ್ಬೋದು, ಆಧ್ಯಾತ್ಮಿಕ ವಸ್ತು, ಈ ಎಲ್ಲ ಒಂದು ಅಸ್ತಿತ್ವಕ್ಕೆ ಮುಂಚಿನ ಸ್ಥಿತಿ ಭಗವಂತ ಆವಾಗ್ಲೂ ಇದ್ದ. ನಂತರ ಅಂತ ಅಂದ್ರೆ ಕೊನೆ. ಭಗವಂತನು ಅಂತಿಮ ಗಮ್ಯಸ್ಥಾನ. ಪ್ರಳಯದ ಸಮಯದಲ್ಲಿ ಏನಾಗುತ್ತೆ, ಎಲ್ಲವೂ ಭಗವಂತನಲ್ಲಿ ವಿಲೀನವಾಗುತ್ತೆ. ಸೊ ನಂತರ ಈ ವಿಸರ್ಜನೆ ನಂತರ ಅಂದ್ರೆ ವಿಲೀನವಾದ ನಂತರ ಭಗವಂತನನ್ನು ಬಿಟ್ಟು, ಕೃಷ್ಣನ ಬಿಟ್ಟು ಏನೂ ಉಳಿಯೋದಿಲ್ಲ. ಕೃಷ್ಣನ ಹೊರತುಪಡಿಸಿ ಏನೂ ಉಳಿಯೋದಿಲ್ಲ. ಇವೆರಡರ ಮಧ್ಯೆ ಆದಿ ಮತ್ತು ಅಂತ್ಯ ಅಂದ್ರೆ ಮಧ್ಯ. ಇದರಲ್ಲಿ ಬ್ರಹ್ಮಾಂಡದ ಅಭಿವ್ಯಕ್ತಿಯ ಸಂಪೂರ್ಣ ಅವಧಿಯಲ್ಲಿ, ಅಂದ್ರೆ ಬ್ರಹ್ಮಾಂಡ ಶುರುವಾದಾಗಿಂದ ಮುಗಿಯುವವರೆಗೂ ಸಂಪೂರ್ಣ ಅವಧಿಯಲ್ಲಿ ಭಗವಂತನನ್ನು ನಿರ್ವಹಣೆ ಮಾಡ್ತಾನೆ. ಸೊ ಭಗವಂತನು ಜೀವಶಕ್ತಿಯನ್ನು ಒದಗಿಸ್ತಾನೆ, ವಿವಿಧ ಗ್ರಹ ವ್ಯವಸ್ಥೆಗಳನ್ನು ಪೋಷಿಸುತ್ತಾನೆ, ಮತ್ತು ಭಗವಂತನ ಶಕ್ತಿಯಿಂದ ಎಲ್ಲಾ ಚಟುವಟಿಕೆಗಳನ್ನು ಶ್ರೀವತ್ತಮ ಪರಪುರುಷ ಶ್ರೀಕೃಷ್ಣ ನಿಯಂತ್ರಿಸ್ತಾನೆ. ಸೊ ಭಗವಂತ ಕೇವಲ ವಸ್ತುಗಳನ್ನು ಚಲೆಯನ್ನಿಟ್ಟು ನಂತರ ವಾಪಸ್ ಹೋಗುವ ಸೃಷ್ಟಿಕರ್ತ ಅಲ್ಲ. ಅವನು ಸೃಷ್ಟಿಯನ್ನು ಮಾಡ್ತಾನೆ, ಸೃಷ್ಟಿಯನ್ನು ಪಾಲಿಸ್ತಾನೆ, ಮತ್ತು ಅದನ್ನು ಹಿಂತೆಗೆದುಕೊಳ್ತಾನೆ. ಸೊ ಈ ರೀತಿಯಾಗಿ ಇದು ನಂತರ ಪೃಥಕ್ ಅಂತ ಹೇಳ್ಬಿಟ್ಟು, ಇದು ಪೃಥಕ್ ಅಂದ್ರೆ ಪ್ರತ್ಯೇಕವಾಗಿ, ಇದು ನಿರ್ಣಾಯಕ ಪದ. ಇದರಲ್ಲಿ ಏನು ಅಂದ್ರೆ, ಇದರ ಅರ್ಥ ವಿಭಿನ್ನ ಅಥವಾ ಬೇರೆ ಅಂತ ಅರ್ಥ. ಪೃಥಕ್ ಅಂದ್ರೆ ಬೇರೆ. ಭಗವಂತನ ಮೂಲ ಮತ್ತು ಪೋಷಕನಾಗಿದ್ದರೂ ಅವನು ಈ ಭೌತಿಕ ಸೃಷ್ಟಿಯಿಂದ ಅತೀತ ಮತ್ತು ಅಪ್ರಭಾವಿತ. ಇದರಲ್ಲಿ ಈ ಭೌತಿಕ ಸೃಷ್ಟಿಯಲ್ಲಿ ಏನು ದೈನಂದಿನ ಆಗು ಹೋಗುಗಳಿದ್ದಾವೆ, ಅದರಿಂದ ಅವನು ಪ್ರಭಾವಿತನಾಗುವುದಿಲ್ಲ. ಆದ್ರೆ ಅವನ ಕಂಟ್ರೋಲ್ ಅಲ್ಲಿದೆ, ಅವನು ಪ್ರಭಾವಿತನಾಗುವುದಿಲ್ಲ. ಇದರಲ್ಲಿ ಈ ಭೌತಿಕ ಜೀವಿಗಳು ನಾವು ಸಿಗಾಕೊಂಡಂಗೆ ಭಗವಂತ ಸಿಗಾಕೊಳ್ಳಲ್ಲ. ನಾವು ಹೇಗೆ ಸಿಗಾಕೊಂಡು ಪ್ರಭಾವಿತರಾಗಿದ್ದೇವೆ, ನಾವೆಲ್ಲ ಭೌತಿಕ ಜೀವಿಗಳು ಇದರಲ್ಲಿ ಸಿಗಾಕೊಂಡು ಪ್ರಭಾವಿತರಾಗಿದ್ದೇವಲ್ಲ, ಈ ತ್ರಿಗುಣಗಳ ಒಂದು ಗುಣಗಳಿಂದ, ಈ ಗುಣಗಳಿಂದ ಭಗವಂತ ಅದರಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ. ಇದೆಲ್ಲ ನಾವು ಮತ್ತೆ ಓದಿದ್ದೀವಿ ಆಗ್ಲಿ. ಸೊ ಭಗವಂತ ಇದು ಭಗವಂತನು ಸೃಷ್ಟಿಯೇ ಆಗಿದ್ದೇನೆ. ಸೊ ಮತ್ತೆ ನಂತರ ಮುಂದಿನದ್ದು ಸೃಷ್ಟ್ವ ಗುಣ ವ್ಯತಿಕರಂ ನಿಜ ಮಾಯಾ ಏದಂ. ಸೃಷ್ಟ್ವ ಅಂದ್ರೆ ಇಲ್ಲಿ ಸೃಷ್ಟಿಯನ್ನು ಹೊರತರುವರಲ್ಲಿ ಭಗವಂತನ ಸಕ್ರಿಯ ಪಾತ್ರವನ್ನು ಪ್ರಹ್ಲಾದ ಮಹಾರಾಜರು ಒತ್ತಿ ಹೇಳ್ತಾ ಇದ್ದಾರೆ. ಸೃಷ್ಟ್ವ ಅಂದ್ರೆ ಸೃಷ್ಟಿಯನ್ನು ಹೊರತರುವುದು ನೀನು. ಗುಣ ವ್ಯತಿಕರಂ ಅಂದ್ರೆ ಭೌತಿಕ ಪ್ರಕೃತಿಯ 3 ಗುಣಗಳ ಪರಿವರ್ತನೆಯಿಂದ. ಗುಣ ಅಂದ್ರೆ 3 ಗುಣಗಳು, ವ್ಯತಿಕರಂ ಅಂದ್ರೆ ಅವುಗಳ ಪರಿವರ್ತನೆಯಿಂದ ಭೌತಿಕ ಜಗತ್ತು ಮತ್ತು 3 ಗುಣಗಳು, ಈ 3 ಗುಣಗಳ ಪರಸ್ಪರ ಕ್ರಿಯೆಯ ಫಲಿತಾಂಶವಾಗಿ ಈ ಸೃಷ್ಟಿ ಆಗತ್ತೆ. ಈ ಗುಣಗಳು ಭಗವಂತನ ಶಕ್ತಿಯಾಗಿವೆ. ಸೊ ಅವು ಸ್ವತಂತ್ರವಲ್ಲ, ಅವು ಕೂಡ ಭಗವಂತನ ಸಂಪೂರ್ಣ ಒಂದು ಕಂಟ್ರೋಲ್ ಅಲ್ಲಿ ಇದೆ. ನಂತರ ನಿಜ ಮಾಯೆಯ, ನಿನ್ನದೇ ಆದ ಬಾಹ್ಯ ಶಕ್ತಿಯಿಂದ. ಮಾಯ ಅಂದ್ರೆ ಕೃಷ್ಣನ ಬಾಹ್ಯ ಶಕ್ತಿ.
ನಿಜ ಮಾಯೆಯ ಇದು ಪ್ರಮುಖವಾದ ಅಂಶ ಇಲ್ಲಿ. ಭೌತಿಕ ಜಗತ್ತು ಮತ್ತು ಅದರ ಎಲ್ಲಾ ಸಂಕೀರ್ಣತೆಗಳೇನಿದ್ದೇವೆ ಅಥವಾ ಭ್ರಮೆಗಳೊಂದಿಗೆ ಭಗವಂತನ ಮಾಯಾಶಕ್ತಿಯ ಅಭಿವ್ಯಕ್ತಿ ಆಗುತ್ತೆ. ಈ ಶಕ್ತಿಯು ಭಗವಂತನ ಶ್ರೀಕೃಷ್ಣ ದೇವೋತ್ತಮ ಪರಮಪುರುಷನ ಸಂಪೂರ್ಣ ನಿಯಂತ್ರಣದಲ್ಲಿರುತ್ತೆ ಮತ್ತು ಭಗವಂತನ ಇಚ್ಛೆಯಂತೆ ಕಾರ್ಯವನ್ನು ಮಾಡುತ್ತೆ. ಸೊ ಆದರೆ ಅದು ಭಗವಂತನ ಬಂಧಿಸುವ ಶಕ್ತಿ ಅದಕ್ಕಿಲ್ಲ. ಅದು ಭಗವಂತನ ಕಂಟ್ರೋಲಲ್ಲಿ ಅದು ಇರುತ್ತೆ. ಅದು ಭಗವಂತನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಂತರ ನಾನೇವ ತೈರವಸಿ ತತಸ್ಥದನು ಪ್ರವಿಷ್ಟ. ನಾನಾ ಇವ ಅನೇಕ ವೈವಿಧ್ಯಗಳಂತೆ ಪ್ರಕೃತಿಯ ಗುಣಗಳು ವೈವಿಧ್ಯಮಯ. ಉದಾಹರಣೆಗೆ ನಾವು ಒಂದು ಬೀಜವನ್ನು ನೆಟ್ಟರೆ ಒಂದು ರೀತಿಯ ಒಂದು ಫಲವನ್ನು ಕೊಡುವ ಮರ ಹುಟ್ಟುತ್ತೆ. ಇನ್ನೊಂದು ರೀತಿಯ ಬೀಜವನ್ನು ನಾವು ಹುಟ್ಟಿದ್ರೆ ಇನ್ನೊಂದು ರೀತಿಯ ಫಲವನ್ನು ಕೊಡುತ್ತೆ. ಅದೇ ರೀತಿ ನಾವು ಇದರಲ್ಲಿ ನಾವು ಏನ್ ಮಾಡಿದ್ವಿ, ಗಾರ್ಡನ್ಗೆಲ್ಲ ಹೋಗಿ ಪಾರ್ಕಲ್ಲಿ ಹೋಗಿ ಈ ಹೂವುಗಳನ್ನೆಲ್ಲ ನೋಡ್ತಾ ಇದ್ರೆ ಒಂದೊಂದು ಗಿಡದಲ್ಲಿ ಒಂದೊಂದು ರೀತಿಯ ಹೂವುಗಳು ಹುಟ್ಕೊಳ್ತವೆ, ಒಂದೊಂದು ಬಣ್ಣದ ಹೂವುಗಳು, ಒಂದೊಂದು ವಾಸನೆಗಳನ್ನ ಹೂವುಗಳು ಬಿಡ್ತವೆ. ಸೊ ಈ ರೀತಿಯಾಗಿ ಅನೇಕ ವೈವಿಧ್ಯಗಳು ಈ ಪ್ರಕೃತಿಯಲ್ಲಿ ಉಂಟು. ಸೊ ಈ ಪ್ರಕೃತಿಯ ಗುಣಗಳೇನಿದೆ, ಈ ಗುಣಗಳ ಪರಸ್ಪರ ವಿನಿಮಯದಿಂದಾಗಿ ಸೃಷ್ಟಿಯ ವೈವಿಧ್ಯಮಯ ಮತ್ತು ಭಗವಂತನಿಂದ ಪ್ರತ್ಯೇಕವಾಗಿ ನಮಗೆ ಕಾಣಿಸುತ್ತೆ. ಆದರೆ ಇದು ಭ್ರಮೆ, ಇದು ಮಾಯೆ ಇದು. ಸೊ ಈ ಸೃಷ್ಟಿ ವೈವಿಧ್ಯಮಯವಾಗಿ ಕಾಣುವುದು ಏನು, ಭಗವಂತನಿಂದ ವೈವಿಧ್ಯಮಯವಾಗಿ ಕಾಣುವುದರಿಂದ ನಾವು ಇದು ಭಗವಂತನಿಂದ ಪ್ರತ್ಯೇಕವಾಗಿದೆ ಅಂದ್ಕೋತೀವಿ. ಆದರೆ ಇದು ಮಾಯೆ, ಇದು ಭ್ರಮೆ, ನಮ್ಮ ಭ್ರಮೆ ಇದು. ನಂತರ ಅವಸಿತಃ ಅಂದ್ರೆ ಅವುಗಳಿಂದ ಅನುಭವಿಸಲ್ಪಡುವುದು. ಮಾಯೆ ಪ್ರಭಾವದಲ್ಲಿರುವ ಬದ್ಧಾತ್ಮರು ನಾವೇನ್ ಮಾಡ್ತೇವೆ, ಈ ಪ್ರಪಂಚವನ್ನು ಭಗವಂತನಿಂದ ಭಿನ್ನ ಅಂದುಕೊಂಡು, ನಮ್ಮನ್ನು ಸ್ವತಂತ್ರ ಅಂದುಕೊಂಡು ನಾವೇನ್ ಮಾಡ್ತೇವೆ, ನಾವು ಅವುಗಳನ್ನು ಅನುಭವಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಅಂದ್ರೆ ಈ ಮಾಯೆಯ ಪ್ರಭಾವದಲ್ಲಿರುವುದರಿಂದ ನಾವು ಏನ್ ಮಾಡ್ತೇವೆ, ಈ ಪ್ರಪಂಚವನ್ನು ಅನುಭವಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಅಂದ್ರೆ ಭಗವಂತನನ್ನು ಅಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಲ್ಲ ನಾವು. ಈ ಭಗವಂತನಿಂದ ಭಿನ್ನ ಅಂದ್ಕೊಂಡ್ಬಿಟ್ಟು ಭಗವಂತನನ್ನು, ಯಾಕಂದ್ರೆ ಭಗವಂತನ ಸೃಷ್ಟಿಯಲ್ಲಿ ವೈವಿಧ್ಯಮಯವಾಗಿದೆ. ನಂತರ ಕೊನೆಯದಾಗಿ ತತ್ ಅನುಪ್ರವಿಷ್ಟ. ನಂತರ ಏನ್ ಮಾಡ್ತಾನೆ ಭಗವಂತ, ಈ ಸೃಷ್ಟಿಯನ್ನು ಮಾಡಿ ಆ ಭಗವಂತನ ಅಂತರ್ಗತ ಅಸ್ತಿತ್ವವನ್ನು ಸೂಚಿಸ್ತದೆ. ತತ್ ಅನುಪ್ರವಿಷ್ಟ ಅಂದ್ರೆ ಅದರಲ್ಲಿ ಪ್ರವೇಶ ಮಾಡ್ತಾನೆ. ಅವರು ಜೀವಿಯ ಹೃದಯದಲ್ಲಿ ಪರಮಾತ್ಮನಾಗಿ ಮತ್ತು ಗರ್ಭೋದಕಶಾಹಿ ವಿಷ್ಣು ಅಥವಾ ಹಾಗೂ ಕ್ಷೀರೋದಕಶಾಹಿ ವಿಷ್ಣುಗಳಾಗಿ ವಿಶ್ವವನ್ನು ನಿರ್ವಹಿಸ್ತಾರೆ ಮತ್ತು ಸೃಷ್ಟಿಯನ್ನು ಕ್ಷೀರೋದಕಶಾಹಿಯಾಗಿ ಭಗವಂತ ಏನ್ ಮಾಡ್ತಾನೆ, ಸೃಷ್ಟಿಯನ್ನು ಪ್ರವೇಶ ಮಾಡ್ತಾನೆ. ನಮ್ಮೆಲ್ಲರ ಹೃದಯದಲ್ಲಿ ಕ್ಷೀರೋದಕಶಾಹಿ ಪ್ರವೇಶ ಮಾಡ್ತಾನೆ. ಮತ್ತು ಅವರು ಇವರೆಲ್ಲ ಭಗವಂತ ವಿಭಿನ್ನವಾಗಿದ್ರು, ಅಂದ್ರೆ ಏಕಕಾಲದಲ್ಲಿ ಎಲ್ಲವನ್ನು ಪ್ರವೇಶಿಸ್ತಾರೆ ಮತ್ತು ವ್ಯಾಪಕವನ್ನು ವ್ಯಾಪಿಸಿಕೊಂಡು ಇರ್ತಾರೆ. ಇದನ್ನ ಅಚಿಂತ್ಯ ಭೇದ ತತ್ವ ಅಥವಾ ಏಕಕಾಲಿಕ ಏಕತೆ ಮತ್ತು ಭಿನ್ನತೆಯ ಸಿದ್ಧಾಂತ ಅಂದ್ಬಿಟ್ಟು ಚೈತನ್ಯ ಮಹಾಪ್ರಭುಗಳು ಈ ತತ್ವವನ್ನು ನಮಗೆ ವೈಷ್ಣವ ಸಂಪ್ರದಾಯದಲ್ಲಿ ಕೊಟ್ಟಿದ್ದಾರೆ. ಅಚಿಂತ್ಯ ಭೇದ ತತ್ವ ಅಂದ್ಬಿಟ್ಟು. ಇಲ್ಲಿ ಸಮಗ್ರವಾದ ಮಹತ್ವ ಏನಂದ್ರೆ, ಪರಮ ಏಕದೇವತಾವಾದ ಅಂದ್ರೆ ಭಗವಂತ ಒಬ್ನೇ, ಏಕದೇವತಾವಾದ. ಈ ಶ್ಲೋಕದಲ್ಲಿ ನಾವು ಏನ್ ತಿಳ್ಕೊಬೇಕಂದ್ರೆ, ಇದರ ಸಮರಿ ಏನಂದ್ರೆ, ಈ ಶ್ಲೋಕದಲ್ಲಿ ಏಕದೇವತಾವಾದವನ್ನು ಮಂಡಿಸಲಾಗಿದೆ. ಈ ಶ್ಲೋಕವು ಪರಮಪ್ರಭುವಿನ ಪರಮೋಚ್ಚತೆ ಮತ್ತು ಏಕತೆಯನ್ನು ಅಂತಿಮ ಸತ್ಯ ಮತ್ತು ಬಲವಾಗಿ ಸ್ಥಾಪನೆ ಮಾಡ್ತಾ ಇದೆ. ಸೊ ಬೇರೆ ಯಾವುದೂ ದೇವರಿಲ್ಲ, ಅಂದ್ರೆ ಮಿಕ್ಕಿದವರೆಲ್ಲ ದೇವತೆಗಳು, ದೇವರಿಲ್ಲ ಮತ್ತು ಯಾವುದೇ ಸ್ವತಂತ್ರ ನಿಯಾಮಕನೇ ಇಲ್ಲ. ದೇವೋತ್ತಮ ಪರಮಪುರುಷನೇ ಸ್ವತಂತ್ರ ನಿಯಾಮಕ ಮತ್ತು ನಿಯಂತ್ರಕ. ನಂತರ ಅತೀತತೆ ಮತ್ತು ಅಂತರ್ಗತೆ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಭಗವಂತನು ಸೃಷ್ಟಿಯಿಂದ ಅತೀತ ಮತ್ತು ಅಂತರ್ಗತ, ಒಳಗೆ ಮತ್ತು ವ್ಯಾಪಕವಾಗಿದ್ದಾನೆ ಎಂದು ವಿರೋಧಾಭಾಸವಾಗಿ ಕಾಣುವ ಪರಿಕಲ್ಪನೆಗಳನ್ನು ಈ ಒಂದು ಶ್ಲೋಕದಲ್ಲಿ ಕೊಡಲಾಗಿದೆ. ಆದ್ರೆ ಸುಂದರವಾಗಿ ಸೊ ನಂತರ ಮಾಯೆಯನ್ನು ಹೇಗೆ ಅರ್ಥೈಸಿಕೊಳ್ಳೋದು? ಈ ಭೌತಿಕ ಪ್ರಪಂಚದ ಸ್ಪಷ್ಟವಾದ ವೈವಿಧ್ಯತೆ ಮತ್ತು ಪ್ರತ್ಯೇಕತೆಯು ಇದು ಭಗವಂತನ ಬಾಹ್ಯ ಶಕ್ತಿ ಮತ್ತು ಮಾಯೆಯಿಂದಾಗಿ ಇರುವುದಂಥದ್ದು. ಇದು ಸ್ವತಂತ್ರ ಅಸ್ತಿತ್ವದ ಭ್ರಮೆಯನ್ನು ಮನುಷ್ಯನಿಗೆ ಸೃಷ್ಟಿಸುತ್ತದೆ, ಅಂದ್ರೆ ಬದ್ಧ ಜೀವಿಗಳಿಗೆ ಸೃಷ್ಟಿಸುತ್ತದೆ. ಸೊ ಇದೆಲ್ಲವೂ ಕೂಡ, ಆದ್ರೆ ನಾವೇನ್ ತಿಳ್ಕೊಬೇಕು ಅಂದ್ರೆ, ಈ ಕೃಷ್ಣ ಪ್ರಜ್ಞೆಯಲ್ಲಿ ಇರೋದ್ರಿಂದ ನಾವೇನ್ ತಿಳ್ಕೊಬೇಕು ಅಂದ್ರೆ, ಈ ಎಲ್ಲವೂ ಕೂಡ ಭಗವಂತನಿಂದನೇ ಉದ್ಭವಿಸುತ್ತದೆ. ಸೊ ಅದೇ ಭಕ್ತಿ ಮಾಡಬೇಕು ಅಂದ್ರೆ ನಾವೇನ್ ತಿಳ್ಕೊಬೇಕು ಅಂದ್ರೆ, ಈ ಎಲ್ಲವೂ ಕೂಡ, ಈ ಐಹಿಕ ಜಗತ್ತು, ಐಹಿಕವಲ್ಲದ ಜಗತ್ತು, ಆಧ್ಯಾತ್ಮಿಕ ಜಗತ್ತು ಎಲ್ಲವೂ ಕೂಡ ಭಗವಂತನಿಂದಲೇ ಉದ್ಭವಿಸುತ್ತದೆ, ಅವನಿಂದಲೇ ನಿರ್ವಹಿಸಲ್ಪಡುತ್ತದೆ. ಮತ್ತು ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಭಕ್ತನು ಏನ್ ಮಾಡ್ತಾನೆ, ನಮಗೆ ಯಾವ ಭಯವೂ ಇರುವುದಿಲ್ಲ, ಯಾಕಂದ್ರೆ ಸರ್ವವು ಅವನ ಕಂಟ್ರೋಲ್ ಇರುತ್ತೆ. ಶರಣಾಗತಿ ಮತ್ತು ಪ್ರೀತಿಯ ಭಾವವನ್ನು ಕೂಡ ನಾವು ಬೆಳೆಸ್ಕೊಳ್ತೇವೆ. ಇದು ತಾನು ನಿಯಂತ್ರಕ ಅಥವಾ ಭೋಕ್ತಾರ ಎಂಬ ಕಲ್ಪನೆ.
ಪರಂ ಪುರುಷ. ಪ್ರಭುಜಿ ಕಟ್ ಹೊಡಿತು ಪ್ರಭುಜಿ, ಮತ್ತೊಂದ್ಸರಿ ಹೇಳಿ. ಎಲ್ಲವೂ ಭಕ್ತಿಯಿಂದ ಉದ್ಭವ ಆಗುತ್ತೆ. ನಾವೇನು ತಿಳ್ಕೊಬೇಕು ಅಂದ್ರೆ ಈ ಶ್ಲೋಕದಿಂದ ಎಲ್ಲವೂ ಭಗವಂತನಿಂದ ಉದ್ಭವ ಆಗುತ್ತೆ ಮತ್ತು ಅವನಿಂದಲೇ ನಿರ್ವಹಿಸಲ್ಪಡುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮಲ್ಲಿ ಏನಿದೆ, ಭಯ ಏನಿದೆ, ನಾವು ಒಂದು ಸಾವಿಗೆ ಹೆದರ್ಬೋದು, ಇಲ್ಲ ಇನ್ನೊಂದು ಶಕ್ತಿಗೆ ಹೆದರ್ಬೋದು, ಆ ಭಯ ಏನಾಗುತ್ತೆ, ಅದು ಸಹಜವಾಗಿ ಹೊರಟೋಗ್ಬಿಡುತ್ತೆ. ನಂತರ ನಮಗೆ ಶರಣಾಗತಿ ಮತ್ತು ಪ್ರೀತಿಯ ಭಾವವನ್ನು ಬೆಳೆಸ್ಕೊಳ್ಳಿಕ್ಕೆ ಭಗವಂತನಲ್ಲಿ ಇದು ಅನುಕೂಲ ಆಗುತ್ತೆ. ಸೊ ನಮ್ಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನಂತ ಆಗತ್ತಂದ್ರೆ, ನಾವು ನಿಯಂತ್ರಕರಲ್ಲ ಮತ್ತು ನಾವು ಭೋಕ್ತಾರರು ಅಲ್ಲ. ನಿಯಂತ್ರಕನು ಕೃಷ್ಣ, ಭೋಕ್ತಾರನು ಕೂಡ ಕೃಷ್ಣ. ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಸರ್ವಲೋಕಕ್ಕೆ ಮಹೇಶ್ವರ ಕೃಷ್ಣ, ಅವನೇ ನಿಯಂತ್ರಕ ಮತ್ತು ಭೋಕ್ತಾರಂ ಯಜ್ಞ ತಪಸಾಂ. ಎಲ್ಲ ಯಜ್ಞಗಳ ಫಲವನ್ನು ಕೂಡ ಕೃಷ್ಣನೇ, ಅವನು ಭೋಕ್ತಾರ. ನಂತರ ಪ್ರಹ್ಲಾದ ಮಹಾರಾಜರು ಇನ್ನೊಂದು ಹೇಳ್ತಾರೆ ಈ ಶ್ಲೋಕದಲ್ಲಿ. ಅಂದ್ರೆ ಈ ಶ್ಲೋಕವು ಪ್ರಹ್ಲಾದ ಮಹಾರಾಜನ ಉನ್ನತ ಒಂದು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಒಂದು ಕಲ್ಪನೆ ನಮಗೆ ಸಿಗುತ್ತೆ ಈ ಶ್ಲೋಕದಿಂದ. ಸೊ ಅವನು ಚಿಕ್ಕ ಹುಡುಗನಾಗಿದ್ರು, 5-6 ವರ್ಷದ ಹುಡುಗನಾಗಿದ್ರು ಕೂಡ ಅವನು ಪರಮ ಸತ್ಯದ ಬಗ್ಗೆ ಆಳವಾದ ಸತ್ಯಗಳನ್ನು ಈ ಶ್ಲೋಕದ ಮೂಲಕವಾಗಿ ನಮಗೆ ಕೊಟ್ಟಿದ್ದಾರೆ. ಸೊ ಈ ಶ್ಲೋಕದಲ್ಲಿ ಇಲ್ಲಿವರೆಗೆ ನಾವು ನೋಡಿದ್ವಿ. ಸೊ ನಂತರ ಈಗ ಮುಂದಿನ ಶ್ಲೋಕಗಳಿಗೆ ಹೋಗೋಣ. ಶ್ಲೋಕ 31. ಈಗ ಆಡಿಯೋ ಕ್ಲಿಯರ್ ಇದೆಯಾ? ಹಾ ಪ್ರಭುಜಿ. ಹರೇ ಕೃಷ್ಣ. ಅದು ಇಲ್ಲಿ ಸ್ವಲ್ಪ ನಮ್ಮ ಮನೆಯಲ್ಲಿ ಬೆಳಗಿನ ಕರೆಂಟ್ ಇಲ್ಲ ಮಧ್ಯಾಹ್ನದಿಂದ, ಸೊ ಇಂಟರ್ನೆಟ್ ಇಲ್ಲ. ನಾನು ಹಾಟ್ಸ್ಪಾಟ್ ಮಾಡಿಕೊಂಡು ಮೊಬೈಲ್ ಫೋನಲ್ಲಿ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಮಟ್ಟಿಗೆ ತೊಂದರೆ ಇರ್ಬೋದು, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇರೆ ದಾರಿ ಇಲ್ಲ ಇವಾಗ. ಸೊ ಶ್ಲೋಕ 31ಕ್ಕೆ ಹೋಗೋಣ. ಶ್ಲೋಕ 1. ತ್ವಂ ವಾ ಇದಂ ಸತ್ ಅಸತ್ ಈಶ ಭವಾನ್ ತತ್ ಅನ್ಯಃ ಯಸ್ ಮಾಯಾ ಯದಾತ್ಮ ಪರಮ ಬುದ್ಧಿರಿಯಂ ಹಿ ಪಾರ್ಥ ಯದ್ ಯಸ್ಯ ಜನ್ಮ ಸ್ಥಿತಿರೀಕ್ಷಣಂ ಚ ತದ್ವೈ ತದೇವ ವಸುಕಾಲದ ದಿಷ್ಟಿವರ್ತೋ. ರಿಪೀಟ್ ಮಾಡೋಣ. ತ್ವಂ ವಾ ಇದಂ ಅಸತ್ ಇದಂ ಸತ್ ಅಸತ್ ಇದಂ ಸತ್ ಸದಸದೀಶ ಭವಾನ್ ತತೋನ್ಯೋ. ತ್ವಂ ವಾ ಇದಂ ಸತ್ ಅಸತ್ ಈಶ ಭವಾನ್ ತತನ್ಯಃ. ತ್ವಂ ವಾ ಇದಂ ಸದಸದೀಶ ಭವಾನ್ ತತೋನ್ಯೋ. ಮಾಯಾ ಯತ್ ಆತ್ಮಪರ ಬುದ್ಧಿ ಇಯಂ ಹಿ ಅಪಾರ್ಥ. ಮಾಯಾ ಯತ್ ಆತ್ಮಪರ ಬುದ್ಧಿ ಇಯಂ ಹಿ ಅಪಾರ್ಥ. ಪ್ರಭುಜಿ ಶ್ಲೋಕ ಮೇಲೋಗಿದೆ. ಆತ್ಮ ಪರ ಬುದ್ಧಿ ಇಯಂ ಹಿ ಅಪಾರ್ಥ. ತ್ವಂ ವಾ ಇದಂ ಸದಸದೀಶ ಭವಾಂಸ್ತೋ ಅನ್ಯೋ. ಪ್ರಭುಜಿ ಶ್ಲೋಕ ಮೇಲಿದೆ, ಮತ್ತೆ ಪ್ರಭುಜಿ ಬಂದಿಲ್ಲ. ಕಾಣಿಸ್ತಾ ಇದೆಯಲ್ಲ ಮಾತಾಜಿ? ಎರಡು ಕಾಣಿಸ್ತಾ ಇದೆಯಲ್ಲ, ಶ್ಲೋಕ ಮತ್ತು ಮತ್ತೆ ವರ್ಡ್ ಮೀನಿಂಗ್ ಎರಡು ಕಾಣಿಸ್ತಾ ಇದೆಯಲ್ಲ? ಇವಾಗ ಬಂತು ಶ್ಲೋಕ 2 ಲೈನ್ ಕಾಣಿಸ್ತಿರೋದು. 4 ಲೈನ್ ಕಾಣಿಸ್ತಾ ಇದೆ ನೋಡಿ. ಪ್ರಭುಜಿ ಈಗ ಬಂತು ಪ್ರಭುಜಿ. ಅದೇ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಲ್ಲ, ಸೊ ಅದರಿಂದ ಸ್ವಲ್ಪ ಡಿಲೇ ಆಗ್ತಾ ಇರ್ಬೋದು. ಈಗ ಕಾಣಿಸ್ತಾ ಇದೆಯಲ್ಲ? ಈಗ ಕಾಣಿಸ್ತಾ ಇದೆ. ರಿಪೀಟ್ ಮಾಡೋಣ ಹಾಗಾದ್ರೆ. ಮಾಯಾ ಯದಾತ್ಮ ಪರ ಬುದ್ಧಿರಿಯಂ ಹ್ಯಪಾರ್ಥ. ಮಾಯಾ ಯದಾತ್ಮ ಪರ ಬುದ್ಧಿರಿಯಂ ಪಾರ್ಥ. ಯದ್ ಯಸ್ಯ ಜನ್ಮ ನಿಧನಂ ಸ್ಥಿತಿರೀಕ್ಷಣಂ ಚ. ಯದ್ಯಸ್ಯ ಜನ್ಮ ನಿಧನಂ ಸ್ಥಿತಿರೀಕ್ಷಣಂ ಚ. ಯದ್ ಯಸ್ಯ ಜನ್ಮ ನಿಧನಂ ಸ್ಥಿತಿರೀಕ್ಷಣಂ ಚ. ಯದ್ಯಸ್ಯ ಜನನಂ ಸ್ಥಿತಿರೀಕ್ಷಣಂ ಚ. ತದ್ವೈ ತದೇವ ವಸುಕಾಲವದೃಷ್ಟಿ ತತ್ವೋ. ತದ್ವೈ ತದೇವ ವಸುಕಾಲವದಸ್ತಿ ತರ್ವೋ.
ತದ್ವೈ ತದೇವ ವಸುಕಾಲವತ ಸ್ಥಿತೋ ತ್ವಂ ನೀನು, ತ್ವಂ ನೀನು ವಾ ಅಷ್ಟಲ್ಲದೆ, ವಾ ಅಷ್ಟಲ್ಲದೆ ಇದಂ ಪೂರ್ಣ ವಿಶ್ವದ ಇದಂ ಪೂರ್ಣ ವಿಶ್ವದ ಸತ್ ಅಸತ್ ಕಾರ್ಯಕಾರಣ ರೂಪದ ನೀನು ಕಾರಣ ಮತ್ತು ನಿನ್ನ ಶಕ್ತಿಯು ಕಾರ್ಯ. ಸತ್ ಅಸತ್ ಕಾರ್ಯಕಾರಣ ರೂಪವಾದ ನೀನು ಕಾರಣ ಮತ್ತು ನಿನ್ನ ಶಕ್ತಿಯು ಕಾರ್ಯ. ಇಲ್ಲಿ ಸತ್ ಅಸತ್ ಅಂದ್ರೆ ಕಾರ್ಯ ಕಾರಣ ರೂಪ, ಭಗವಂತನೇ ಕಾರ್ಯ, ಭಗವಂತನೇ ಕಾರಣ. ಸೊ ಅದರಿಂದ ಕಾರಣ ಮತ್ತು ಶಕ್ತಿಯ ಕಾರ್ಯ ಅಂತ ಕೊಟ್ಟಿದ್ದಾರೆ. ಸೊ ಈಶ ನನ್ನ ಭಗವಂತನೇ ಪರಮ ನಿಯಾಮಕನೇ, ಈಶ ಭಗವಂತನೇ ಪರಮ ನಿಯಾಮಕನೇ, ಭವಾನ್ ನೀನು, ಭವಾನ್ ನೀನು ತತಃ ವಿಶ್ವದಿಂದ, ಅಸ್ತಿತ್ವದಿಂದ ಅನ್ಯ ಬೇರೆಯಾಗಿ ನೆಲೆಸಿರುವವನು, ಅನ್ಯ ಬೇರೆಯಾಗಿ ನೆಲೆಸಿರುವವನು, ಸೃಷ್ಟಿ ಭಗವಂತಂತಲೇ ಆದರೂ ಅವನು ಆ ಸೃಷ್ಟಿಯಿಂದ ಬೇರೆಯಾಗಿಯೇ ಇರುವವನು. ಸೃಷ್ಟಿ ಭಗವಂತನಿಂದ ಬೇರೆಯಾಗಿ ಇರುವನು. ಮಾಯಾ ಬೇರೆಯ ಸೃಷ್ಟಿಯಂತೆ ತೋರುವ ವ್ಯಕ್ತಿಯು, ಮಾಯಾ ಬೇರೆಯೇ ಸೃಷ್ಟಿಯಂತೆ ತೋರುವ ಶಕ್ತಿಯು, ಯಾವುದರ ಯತ್ ಯಾವುದರ ಯಾವುದರ ಆತ್ಮಪರ ಬುದ್ಧಿ ಆತ್ಮ ನನ್ನ ಮತ್ತು ಇತರದು ಎಂಬ ಭಾವನೆಯು, ಆತ್ಮಪರ ನನ್ನದು ಮತ್ತು ಇತರರದು ಎಂಬ ಭಾವನೆಯು, ಭಾವನೆಯು ಇವಂ ಇಯಂ ಈ ಇವಂ ಈ ಈ ದಿಟವಾಗಿ ಈ ದಿಟವಾಗಿ ಅಪಾರ್ಥ ಅಪಾರ್ಥ ಅರ್ಥವಿಲ್ಲದುದು, ಅರ್ಥವಿಲ್ಲದುದು ಎಲ್ಲವೂ ನೀನೇ ಆದುದರಿಂದ ನನ್ನದು ಮತ್ತು ನಿನ್ನದು ಎಂದು ತಿಳಿಯಲು ಅವಕಾಶವೇ ಇಲ್ಲ. ಪಾರ್ಥ ಅರ್ಥವಿಲ್ಲದ್ದು ಯತ್ ಎಲ್ಲವೂ ಯಾವುದರಿಂದ, ಯತ್ ಯಾವುದರಿಂದ, ಯಸ್ಯ ಯಾವುದರ, ಯಸ್ಯ ಯಾವುದರ, ಜನ್ಮ ಹುಟ್ಟು, ಜನ್ಮ ಹುಟ್ಟು, ನಿಧನಂ ಸಾವು, ನಿಧನಂ ಸಾವು, ಸ್ಥಿತಿ ಸಂರಕ್ಷಣೆ, ಸ್ಥಿತಿ ಸಂರಕ್ಷಣೆ, ಈ ಕ್ಷಣಂ ದರ್ಶನ, ಈ ಕ್ಷಣ ದರ್ಶನ, ಛ ಮತ್ತು ಚ ಮತ್ತು ತತ್ ಆ, ತತ್ ಆ ವಾ ಅಥವಾ ವ, ವ, ವಾ ಅಥವಾ ಅಥವಾ ಏತತ್ ಈ, ಏತತ್ ಈ, ಏವ ನಿಜವಾಗಿ, ಏವ ವಸ್ತುಕಾಲವತ್ ಪೃಥ್ವಿಗುಣ ಮತ್ತು ಅದಕ್ಕೂ ಮಿಗಿಲಾದ ಅದರ ಸೂಕ್ಷ್ಮ ಅಂಶ ಗಂಧ, ವಸುಕ ಅದಕ್ಕೂ ಮಿಗಿಲಾದ ಅದರ ಗಂಧ ಅಸ್ಥಿತರುವು ಬೀಜ ಕಾರಣ ಮತ್ತು ವೃಕ್ಷ ಕಾರಣದ ಫಲ. ಕಾರಣದ ಪರಿಣಾಮ. ಪರಿಣಾಮ ಸೊ ಇಲ್ಲಿ ಬೀಜ ಕಾರಣವಾಗುತ್ತೆ ಮತ್ತು ಅದರ ಬೀಜದ ಪರಿಣಾಮ ಏನಾಗುತ್ತೆ, ಅದು ವೃಕ್ಷವಾಗಿ ಬೆಳೆಯುತ್ತೆ. ಅದರಿಂದ ಕಾರಣದ ಪರಿಣಾಮ ಏನು, ವೃಕ್ಷ. ಸೊ ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನನ್ನ ಪ್ರಿಯ ಸ್ವಾಮಿಯೇ, ದೇವೋತ್ತಮ ಪರಮಪುರುಷನೇ, ನಿನ್ನ ಈ ಸಮಸ್ತ ವಿಶ್ವಕ್ಕೆ ನೀನು ಕಾರಣನಾಗಿದ್ದೀಯೆ. ವಿಶ್ವದ ಅಭಿವ್ಯಕ್ತಿಯು ನಿನ್ನ ಶಕ್ತಿಯ ಒಂದು ಪರಿಣಾಮವಾಗಿದೆ. ಸಕಲ ವಿಶ್ವವೂ ನೀನೊಬ್ಬನೇ ಆದರೂ ನೀನು ಮಾತ್ರ ಆದ್ದರಿಂದ ಪ್ರತ್ಯೇಕವಾಗಿಯೇ ಇರುತ್ತೀಯೆ. ನನ್ನದು ನಿನ್ನದು ಎಂಬ ಕಲ್ಪನೆಯೆಲ್ಲವೂ ಒಂದು ಬಗೆಯ ಮಾಯೆ. ಏಕೆಂದರೆ ಸಮಸ್ತವೂ ಮೂಡಿ ಬಂದಿರುವುದು ನಿನ್ನಿಂದಲೇ. ಆದ್ದರಿಂದ ಅದು ನಿನ್ನಿಂದ ಬೇರೆಯಲ್ಲ. ವಸ್ತುತಃ ವಿಶ್ವವು ನಿನ್ನಿಂದ ಅಭಿನ್ನವಾದದ್ದು. ಲಯವು ಘಟಿಸುವುದೇ ನಿನ್ನಿಂದಲೇ. ಹೀಗೆ ಭಗವಂತನಾದ ನಿನಗೂ ವಿಶ್ವಕ್ಕೆ ಇರುವ ಸಂಬಂಧವನ್ನು ಬೀಜ ಅಥವಾ ವೃಕ್ಷದ ಅಥವಾ ಸೂಕ್ಷ್ಮ ಕಾರಣ ಮತ್ತು ಸ್ಥೂಲ ಅಭಿವ್ಯಕ್ತಿಯ ಉದಾಹರಣೆಯಿಂದ
ನಿದರ್ಶಿಸಲಾಗುತ್ತದೆ. ಸೊ ಇಲ್ಲಿ ಬೀಜ ಸೂಕ್ಷ್ಮ ಕಾರಣವಾಗುತ್ತೆ ಮತ್ತು ವೃಕ್ಷ ಏನಾಗುತ್ತೆ, ಸ್ಥೂಲ ಅಭಿವ್ಯಕ್ತಿ ಆಗುತ್ತೆ. ಅದರ ಅಭಿವ್ಯಕ್ತಿಯನ್ನು ಸ್ಥೂಲದಲ್ಲಿ ನಮಗೆ ಕಾಣಿಸುತ್ತೆ ಅದು. ಸೊ ಸ್ಥೂಲ ಅಭಿವ್ಯಕ್ತಿಯ ಉದಾಹರಣೆಯಿಂದ ನಿದರ್ಶಿಸಲಾಗುತ್ತೆ. ಸೊ ಈಗ ರಿಪೀಟ್ ಮಾಡೋಣ. ನನ್ನ ಪ್ರಿಯ ಸ್ವಾಮಿಯೇ, ನನ್ನ ಪ್ರಿಯ ಸ್ವಾಮಿಯೇ, ದೇವೋತ್ತಮ ಪರಮ ಪುರುಷನೇ, ದೇವೋತ್ತಮ ಪರಮಪುರುಷನೇ, ಪರಮಪುರುಷನೇ, ಈ ಸಮಸ್ತ ವಿಶ್ವಕ್ಕೆ ಈ ಸಮಸ್ತ ಈ ವಿಶ್ವಕ್ಕೆ ಸಮಸ್ತ ವಿಶ್ವಕ್ಕೆ ನೀನು ಕಾರಣನಾಗಿ ನೀನು ಕಾರಣನಾಗಿದ್ದೀಯೆ. ಕಾರಣ. ವಿಶ್ವದ ಅಭಿವ್ಯಕ್ತಿಯು ನಿನ್ನ ಶಕ್ತಿಯ ಒಂದು ಪರಿಣಾಮವಾಗಿದೆ. ವಿಶ್ವದ ಅಭಿವ್ಯಕ್ತಿಯು ನಿನ್ನ ಶಕ್ತಿಯ ಒಂದು ಪರಿಣಾಮವಾಗಿದೆ. ಸಕಲ ವಿಶ್ವವು ನೀನೊಬ್ಬನೇ, ಸಕಲ ವಿಶ್ವವು ನೀನೊಬ್ಬನೇ, ಆದರೂ ನೀನು ಮಾತ್ರ ಅದರಿಂದ ಪ್ರತ್ಯೇಕವಾಗಿರುತ್ತೀಯೇ. ಆದರೆ ನೀನು ಮಾತ್ರ ಅದರಿಂದ ಪ್ರತ್ಯೇಕವಾಗಿದ್ದೀಯೆ. ನನ್ನದು ನಿನ್ನದು ಎಂಬ ಕಲ್ಪನೆಯೆಲ್ಲವೂ ಒಂದು ಬಗೆಯ ಮಾಯೆ. ನನ್ನದು ನಿನ್ನದು ಎಂಬ ಕಲ್ಪನೆಯೆಲ್ಲವೂ ಒಂದು ಬಗೆಯ ಮಾಯೆ. ಏಕೆಂದರೆ ಸಮಸ್ತವು ಮೂಡಿ ಬಂದಿರುವುದು ನಿನ್ನಿಂದಲೇ. ಏಕೆಂದರೆ ಸಮಸ್ತವು ಮೂಡಿ ಬಂದಿರುವುದು ನಿನ್ನಿಂದಲೇ. ಆದ್ದರಿಂದ ಅದು ನಿನ್ನಿಂದ ಬೇರೆಯಲ್ಲ. ಆದ್ದರಿಂದ ಅದು ನಿನ್ನಿಂದ ಬೇರೆಯಲ್ಲ. ವಸ್ತುತಃ ವಿಶ್ವವು ನಿನ್ನಿಂದ ಅಭಿನ್ನವಾದದ್ದು. ವಸ್ತುತಃ ವಿಶ್ವವು ನಿನ್ನಿಂದ ಅಭಿನ್ನವಾದದ್ದು. ಲಯವು ಘಟಿಸುವುದು ನಿನ್ನಿಂದಲೇ. ಲಯವು ಘಟಿಸುವುದು ನಿನ್ನಿಂದಲೇ. ಹೀಗೆ ಭಗವಂತನಾದ ನಿನಗೂ ಹೀಗೆ ಭಗವಂತನಾದ ನಿನಗೂ ವಿಶ್ವಕ್ಕೂ ಇರುವ ಸಂಬಂಧವನ್ನು ವಿಶ್ವವನ್ನು ಬೀಜ ಮತ್ತು ವೃಕ್ಷದ ಅಥವಾ ಸೂಕ್ಷ್ಮ ಕಾರಣ ಮತ್ತು ಸ್ಥೂಲ ಅಭಿವ್ಯಕ್ತಿಯ ಉದಾಹರಣೆಯಿಂದ ನಿದರ್ಶಿಸಲಾಗುತ್ತದೆ. ಬೀಜ ಮತ್ತು ವೃಕ್ಷದ ಅಥವಾ ಸೂಕ್ಷ್ಮ ಕಾರಣ ಸ್ಥೂಲ ಅಭಿವ್ಯಕ್ತಿಯ ಉದಾಹರಣೆಯಿಂದ ವಿವರಿಸಲಾಗಿದೆ. ಯಾರು ಓದ್ತೀರಾ? ಗೀತಾ ಮಾತಾಜಿ ಆಯ್ತಲ್ಲ? ಆಯ್ತು ಗುರುಜಿ. ಯಾರು ನೆಕ್ಸ್ಟ್ ಯಾರು ಓದ್ತೀರಾ? ಪ್ರಭುಜಿ. ಓದಿ ಮಾತಾಜಿ. ಭಾವಾರ್ಥ. ಭಗವದ್ಗೀತೆಯಲ್ಲಿ 7.10 ಭಗವಂತನು ಹೇಳುತ್ತಾನೆ, ಬೀಜಮ್ಮಂ ಸರ್ವಭೂತಾನಂ ವಿದ್ಧಿ ಪಾರ್ಥ ಸನಾತನಂ. ಪೃಥಾಪುತ್ರನೇ ಅಸ್ತಿತ್ವದಲ್ಲಿರುವ ಸಮಸ್ತ ವಸ್ತುಗಳ ಮೂಲ ಬೀಜವೂ ನಾನೇ ಎಂದು ತಿಳಿ. ವೇದ ಸಾಹಿತ್ಯದಲ್ಲಿ ಈಶಾವಾಸ್ಯಮಿದಂ ಸರ್ವಂ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಹಾಗೂ ಸರ್ವಂ ಕಲ್ವಿದಂ ಬ್ರಹ್ಮ ಎಂಬ ಮಾತುಗಳನ್ನು ಹೇಳಿದೆ. ಸಮಸ್ತ ವೇದ ರಾಶಿಯು ಕೊಡುವ ಸೂಚನೆಯಾದರೂ ಭಗವಂತ ಒಬ್ಬನೇ, ಅವನಲ್ಲದೆ ಬೇರೆ ಏನೂ ಇಲ್ಲ ಎಂದು ಮಾಯಾವಾದಿಗಳು ತಮ್ಮದೇ ವಿಧಾನದಿಂದ ಇದನ್ನು ವಿವರಿಸುತ್ತಾರೆ. ಆದರೆ ತಾನೇ ಸಮಸ್ತವೂ ಆಗಿರುವುದಾಗಿಯೂ ಆದರೂ ತಾನು ಎಲ್ಲದರಿಂದಲೂ ಪ್ರತ್ಯೇಕವಾಗಿರುವುದಾಗಿಯೂ ದೇವೋತ್ತಮ ಪರಮಪುರುಷನು ಸತ್ಯವನ್ನು ಸಮರ್ಥಿಸುತ್ತಾನೆ. ಇದೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರತಿಪಾದಿಸುವ ಅಚಿಂತ್ಯ ಭೇದ ತತ್ವ. ಎಲ್ಲವೂ ಒಂದು ಭಗವಂತನೇ, ಆದರೂ ಪ್ರತಿಯೊಂದು ಭಗವಂತನಿಂದ ಪ್ರತ್ಯೇಕವಾಗಿದೆ. ಇದೇ ಏಕತೆ ಮತ್ತು ಭಿನ್ನತೆಗಳ ಅರಿವು. ಹರೇ ಕೃಷ್ಣ ಪ್ರಭುಜಿ. ಇನ್ನ ಇದೆ ಅರಿವು. ಈ ಸಂದರ್ಭದಲ್ಲಿ ಕೊಟ್ಟಿರುವ ವಸು ಕಾಲವದ್ ಅಷ್ಟಿ ತರ್ವೋ ಎಂಬ ನಿರ್ದೇಶನವನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಸುಲಭ. ಪ್ರತಿಯೊಂದು ಕಾಲಕ್ಕೆ ಅಧೀನವಾಗಿ ಅಸ್ತಿತ್ವದಲ್ಲಿದೆ. ಆದರೆ ಕಾಲಕ್ಕೆ ಭೂತ, ವರ್ತಮಾನ, ಭವಿಷ್ಯತ್ ಎಂಬ ಬೇರೆ ಬೇರೆ ಹಂತಗಳಿವೆ. ವರ್ತಮಾನ, ಭೂತ, ಭವಿಷ್ಯತ್ತುಗಳು ಒಂದೇ. ಪ್ರತಿದಿನವೂ ನಾವು ಕಾಲವನ್ನು ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆಯಾಗಿ ಅನುಭವಕ್ಕೆ ತಂದುಕೊಳ್ಳುತ್ತೇವೆ. ಬೆಳಗ್ಗೆಯು ಮಧ್ಯಾಹ್ನಕ್ಕಿಂತ ಬೇರೆ, ಅದು ಸಂಜೆಗಿಂತಲೂ ಬೇರೆ. ಆದರೂ ಎಲ್ಲವನ್ನೂ ಒಟ್ಟಿಗೆ ಪರಿಗಣಿಸಿದಾಗ ಒಂದೇ ಆಗಿದೆ. ಕಾಲವು ದೇವೋತ್ತಮ ಪರಮಪುರುಷನ ಶಕ್ತಿ, ಆದರೆ ಅವನು ಕಾಲದಿಂದ ಬೇರೆಯಾಗಿದ್ದಾನೆ. ಕಾಲವು ಸಮಸ್ತವನ್ನು ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುತ್ತದಾದರೂ ದೇವೋತ್ತಮ ಪರಮಪುರುಷನಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಅವನು ನಿತ್ಯ ಶಾಶ್ವತ. ಪ್ರತಿಯೊಂದು ಕಾಲದ ವರ್ತಮಾನ, ಭೂತ, ಭವಿಷ್ಯತ್ತುಗಳೆಂಬ ಹಂತಗಳ ಮೂಲಕ ಹಾದು ಹೋಗುತ್ತದೆಯಾದರೂ ಭಗವಂತನು ಮಾತ್ರ ಇದ್ದ ಹಾಗೆಯೇ ಇರುತ್ತಾನೆ. ಹಾಗಾಗಿ ಸೃಷ್ಟಿಗೂ ಭಗವಂತನಿಗೂ
ಇರುವುದರಲ್ಲಿ ಸಂದೇಹವಿಲ್ಲ. ಆದರೆ ವಸ್ತುತಃ ಅವರ ನಡುವೆ ವ್ಯತ್ಯಾಸವಿಲ್ಲ. ಅವು ಬೇರೆ ಬೇರೆ ಎಂದು ಭಾವಿಸುವುದು ಅವಿದ್ಯೆ, ಅಜ್ಞಾನ. ಆದರೆ ನಿಜವಾದ ಈ ಏಕತೆಯು ಮಾಯಾವಾದಿಗಳ ಕಲ್ಪನೆಗೆ ಸಮಾನವಾದುದಲ್ಲ. ವ್ಯತ್ಯಾಸಗಳು ದೇವೋತ್ತಮ ಪರಮಪುರುಷನ ಶಕ್ತಿಯಿಂದಲೇ ವ್ಯಕ್ತವಾಗಿವೆ ಎನ್ನುವುದು ನಿಜವಾದ ತಿಳುವಳಿಕೆ. ಬೀಜವು ಕಾಂಡ, ಕೊಂಬೆ, ರೆಂಬೆ, ಎಲೆ, ಹೂವು, ಹಣ್ಣುಗಳಲ್ಲಿ ಅನಂತರ ವೈವಿಧ್ಯವನ್ನು ಪ್ರದರ್ಶಿಸುವ ಒಂದು ಮರವಾಗಿ ವ್ಯಕ್ತವಾಗುತ್ತದೆ. ಆದ್ದರಿಂದ ಶ್ರೀಲ ಭಕ್ತಿ ವಿನೋದ ಠಾಕೂರರು ಹಾಡಿದರು: ಕೇಶವ ತುಯ ಜಗತ ವಿಚಿತ್ರ, ನನ್ನ ಪ್ರಿಯ ಪ್ರಭುವೇ ನಿನ್ನ ಸೃಷ್ಟಿಯು ಅಪಾರ ವೈವಿಧ್ಯಗಳಿಂದ ತುಂಬಿದೆ. ವೈವಿಧ್ಯಗಳ ಏಕಕಾಲದಲ್ಲೇ ಒಂದೇ ಆಗಿವೆ, ಬೇರೆಯೂ ಆಗಿವೆ. ಅದೇ ಅಚಿಂತ್ಯ ಭೇದ ತತ್ವದರ್ಶನ ಸಾರಾಂಶವನ್ನು ಬ್ರಹ್ಮ ಸಂಹಿತೆ ಹೀಗೆ ನಿರೂಪಿಸುತ್ತದೆ: ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಗೋವಿಂದನೆಂದು ಪ್ರಸಿದ್ಧನಾದ ಕೃಷ್ಣನು ಸರ್ವೋನ್ನತ ನಿಯಂತ. ಅವನು ನಿತ್ಯವೂ ಆನಂದಮಯನು, ಚಿನ್ಮಯನೂ ಆದ ಮೂರ್ತಿಯಾಗಿದ್ದಾನೆ. ಅವನೇ ಸಮಸ್ತ ಮೂಲ, ಅವನಿಗೆ ಬೇರೆ ಮೂಲವಿಲ್ಲ, ಏಕೆಂದರೆ ಅವನೇ ಎಲ್ಲ ಕಾರಣಗಳ ಮೂಲ ಕಾರಣನು. ಭಗವಂತನು ಪರಮ ಕಾರಣನಾದುದರಿಂದ ಎಲ್ಲವೂ ಅವನೊಂದಿಗೆ ಒಂದಾಗಿವೆ. ಆದರೆ ವೈವಿಧ್ಯಗಳನ್ನು ಪರಿಗಣಿಸುವಾಗ ಒಂದು ವಸ್ತುವು ಇನ್ನೊಂದರಿಂದ ಬೇರೆಯಾಗಿರುವುದನ್ನು ನಾವು ನೋಡುತ್ತೇವೆ. ಆದ್ದರಿಂದ ಹೀಗೆ ನಿರ್ಣಯಿಸಬಹುದು: ಒಂದು ವಸ್ತುವಿಗೂ ಇನ್ನೊಂದಕ್ಕೂ ನಡುವೆ ವ್ಯತ್ಯಾಸವಿಲ್ಲ, ಆದರೂ ವೈವಿಧ್ಯದಲ್ಲಿ ವ್ಯತ್ಯಾಸಗಳಿವೆ. ಈ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಒಂದು ಸಾಧಾರಣ ಮರ ಹಾಗೂ ಒಂದು ಬೆಂಕಿ ಹೊತ್ತಿ ಉರಿಯುತ್ತಿರುವ ಮರ ಇವುಗಳ ನಿದರ್ಶನವನ್ನು ಕೊಡುತ್ತಾರೆ. ಎರಡು ಮರಗಳು ಒಂದೇ, ಆದರೂ ಕಾಲದ ಅಂಶದಿಂದಾಗಿ ಎರಡೂ ಬೇರೆ ಬೇರೆಯಾಗಿ ಕಾಣಿಸುತ್ತವೆ. ಕಾಲವು ಪರಮಪ್ರಭುವಿನ ನಿಯಂತ್ರಣದಲ್ಲಿದೆ, ಆದ್ದರಿಂದ ಪರಮಪ್ರಭುವು ಕಾಲದಿಂದ ಬೇರೆ. ಆದ್ದರಿಂದ ಸಾಧನೆಯಲ್ಲಿ ಮುಂದುವರೆದ ಭಕ್ತನು ಸುಖ ದುಃಖಗಳ ನಡುವೆ ಭೇದವನ್ನು ಕಲ್ಪಿಸುವುದಿಲ್ಲ. ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ 10.14.8 ತತ್ತೇನ ಕಂಪಂ ಸುಸಮೀಕ್ಷಮಾಣೋ ಭುಂಜಾನ್ವೇ ಏವ ಆತ್ಮಕೃತಂ ವಿಶಾಖಂ. ಭಕ್ತನು ದುಃಖ ಎಂದು ಕರೆಸಿಕೊಳ್ಳುವ ಸ್ಥಿತಿಯಲ್ಲಿದ್ದಾಗ ಅದು ದೇವೋತ್ತಮ ಪರಮ ಪುರುಷನಿಂದ ದೊರೆತ ಅನುಗ್ರಹ, ಉಡುಗೊರೆ ಎಂದು ಭಾವಿಸುತ್ತಾನೆ. ಹೀಗೆ ಬದುಕಿನ ಯಾವುದೇ ಸ್ಥಿತಿಯಲ್ಲಿದ್ದಾಗಲೂ ಭಕ್ತರು ಕೃಷ್ಣ ಪ್ರಜ್ಞೆಯಲ್ಲಿದ್ದರೆ ಅವನನ್ನು ಮುಕ್ತಿಪದೇಶ ದಾಯಬಾಕ್ ಭಗವದ್ಧಾಮಕ್ಕೆ ಮರಳಿ ಹೋಗಲು ಅತ್ಯಂತ ಸಮರ್ಪಕ ಸಾಧಕ ಎಂದು ವರ್ಣಿಸಲಾಗುತ್ತದೆ. ದಾಯಬಾಕ್ ಎಂಬ ಶಬ್ದಕ್ಕೆ ವಂಶ ಪಾರಂಪರ್ಯವಾದ ಆಸ್ತಿ ಎಂದರ್ಥ. ಮಗನು ತಂದೆಯ ಆಸ್ತಿಯನ್ನು ಅನುವಂಶೀಯವಾಗಿ ಪಡೆದುಕೊಳ್ಳುತ್ತಾನೆ. ಹಾಗೆಯೇ ದ್ವಂದ್ವಗಳಿಂದ ವಿಚಲಿತನಾಗದೆ ಭಕ್ತನು ಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿದ್ದಂತೆ ಅವನು ತಂದೆಯ ಆಸ್ತಿಯನ್ನು ಮಗನು ಪಡೆದುಕೊಳ್ಳುವ ಹಾಗೆಯೇ ಭಗವದ್ಧಾಮಕ್ಕೆ ಮರಳುವುದು ಖಚಿತವಾಗಿರುತ್ತದೆ. ಹರೇ ಕೃಷ್ಣ ಹರೇ ಪ್ರಭುಗೆ ಕೃಷ್ಣ. ಧನ್ಯವಾದಗಳು. ಇಂದಿನ ಶ್ಲೋಕದಲ್ಲಿ, ಅದು 30ನೇ ಶ್ಲೋಕದಲ್ಲಿ, ಭಗವಂತನು ಸೃಷ್ಟಿಯ ಆರಂಭ, ಮಧ್ಯ ಮತ್ತು ಅಂತ್ಯದಲ್ಲಿ ಏಕೈಕ ಕಾರಣ ಮತ್ತು ನಿಯಂತ್ರಕನಾಗಿದ್ದಾನೆ ಎಂದು ಪ್ರಹ್ಲಾದ ಮಹಾರಾಜರು ಹೇಳ್ತಾರೆ. ಅದು ಅವನ ಮಾಯೇಲಕವಾಗಿ ವಿವಿಧ ರೀತಿಯಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಇದನ್ನು ಮುಂದುವರಿಸ್ಕೊಂಡು ಹೋಗ್ಕೊಂಡು ಈ ಶ್ಲೋಕದಲ್ಲಿ ಪ್ರಹ್ಲಾದ ಮಹಾರಾಜರು ಆ ಕಲ್ಪನೆಯನ್ನು ಮುಂದುವರಿಸಿಕೊಂಡು ಭಗವಂತನು ತನ್ನ ಸೃಷ್ಟಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರೂ ಸಹ ಅವನು ಆ ಸೃಷ್ಟಿಯ ಗುಣ ಮತ್ತು ಕರ್ಮಗಳಿಂದ ಅಪ್ರಭಾವಿತನಾಗಿರ್ತಾನೆ. ಅಂದ್ರೆ ಅವನ ಮೇಲೆ ಏನು ಪ್ರಭಾವ ಬೀಳೋದಿಲ್ಲ ಮತ್ತು ಅವನು ಬಂಧ ಮುಕ್ತನಾಗಿರುತ್ತಾನೆ. ಸೊ ಅನ್ನೋದ್ರ ಜೊತೆಗೆ ಇಲ್ಲಿ ಪ್ರಹ್ಲಾದ ಮಹಾರು ಒಂದು ಸೂರ್ಯನ ಉದಾಹರಣೆಯ ಮೂಲಕ ಇಲ್ಲಿ ಸೂರ್ಯನನ್ನು ಅತ್ಯಂತ ಸೂಕ್ತವಾದ ಉಪಮೆ ಅಂದ್ರೆ ಉದಾಹರಣೆಯಾಗಿ ಬಳಸ್ತಾರೆ. ಯತೈವ ಸೂರ್ಯ ಅಂದ್ರೆ ಯತೈವ ಸೂರ್ಯ, ಯಾವುದು ಶ್ಲೋಕ ಬೇರೆ ಆಗಿ, ಒಂದು ನಿಮಿಷ.
31ನೇ ಶ್ಲೋಕ ಗುರುಜಿ. ಓಕೆ. 31ನೇ ಶ್ಲೋಕ. 31. ಸೊ ಅದು 32ನೇ ಶ್ಲೋಕ. ಅದೇ 31. ಸೊ ಇಲ್ಲಿ ಭಗವಂತ 7 ಇದ್ರಲ್ಲಿ ಇರ್ತಾನೆ. ಮಾಮೇಕ ಬೀಜ ಪ್ರಧಾನ ಪೃತ ಅಂತ ನಾವು ಭಗವದ್ಗೀತೆಯಲ್ಲಿ ನೋಡಿದ್ವಿ. ಸೊ ಎಲ್ಲ ಒಂದು ಸರ್ವಯೋನಿ ಬೀಜ ಯಾರು ಶ್ರೀಕೃಷ್ಣ ಸರ್ವಯೋನಿ. ಸೊ ಅದರಿಂದ ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲ ಮಾತುಗಳನ್ನು ಅವನು ಹೇಳಿರೋದು, ಎಲ್ಲವನ್ನೂ ಅದೇ ಸಮಸ್ತ ವೇದರಾಶಿ ಸರ್ವಂ ಕಲ್ವಿದಂ ಕೃಷ್ಣ ಬ್ರಹ್ಮ ಅಂದ್ರೆ ಕೃಷ್ಣ ಇಲ್ಲ. ಇಲ್ಲಿ ಅಚಿಂತ್ಯ ಭೇದ ತತ್ವವನ್ನು ಹೇಳಲಾಗಿದೆ. ಇಲ್ಲಿ ಅಚಿಂತ್ಯ ಭೇದ ತತ್ವ ಅಂದ್ರೆ ಇದು 3 ಶಬ್ದಗಳಿವೆ: ನಿತ್ಯ, ಭೇದ, ಅಭೇದ ಮತ್ತು ತತ್ವ. ತತ್ವ ಅಂದ್ರೆ ಫಿಲಸಫಿ, ಅದನ್ನು ನಾವು ಚಿಂತೆ ಮಾಡೋದು ಬೇಡ. ಸೊ ನಾವು ಈಗ ಅಚಿಂತ್ಯ ಭೇದ ಅಂದ್ರೆ ಏನು ಅಂತ ನೋಡೋಣ. ಇಲ್ಲಿ ಅಚಿಂತ್ಯ ಅಂದ್ರೆ ನಮ್ಮ ಮನಸ್ಸಿಗೆ ಆಗೋದಿಲ್ಲ. ಅದು ಅಷ್ಟು ಈ ದೈಹಿಕ ಪ್ರಭುಜಿ ಕೊಟ್ಟಿದ್ದಾರೆ. ಅಚಿಂತೆಲಿಂದ ಕೇಳಿಸ್ಲೇ ಇಲ್ಲ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಪ್ರಭು. ವಾಯ್ಸ್ ಏನ್ ಮಾಡಕ್ಕಾಗಲ್ಲ ಇವಾಗ. ಸೊ ನೆಟ್ವರ್ಕ್ ಇಲ್ಲ. ಇದು ಏನು ಮಾಡ್ತಾ ಇದ್ದೀನಿ, ಅದು ಏನು ಮಾಡಕ್ಕಾಗೋದಿಲ್ಲ. ಸೊ ಪ್ರಯತ್ನ ಪಡೋಣ ಇನ್ನೊಂದು 10 ನಿಮಿಷ. ಸೊ 10 ನಿಮಿಷದಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡೋಣ ಅಷ್ಟೇ. ಸೊ ಇಲ್ಲಿ ಅಚಿಂತ್ಯ ಅಂದ್ರೆ ಮಾನವ ಬುದ್ಧಿಗೆ ಗ್ರಹಿಸಲಾರದ್ದು, ಊಹಿಸಲಾಗದ್ದು ಅಂದ್ಬಿಟ್ಟು. ಭೇದ ಅಂದ್ರೆ ಭಿನ್ನತೆ, ಅಭೇದ ಅಂದ್ರೆ ಎಂದು ಒಂದಾಗಿರುವುದು ಅಂದ್ರೆ ವ್ಯತ್ಯಾಸವಿಲ್ಲವಿರೋದು. ಭೇದಕ್ಕೆ ಆಪೋಸಿಟ್ ಅಭೇದ. ಮತ್ತು ತತ್ವ ಅಂದ್ರೆ ತತ್ವಶಾಸ್ತ್ರ. ಸೊ ಈ ರೀತಿ ಅಚಿಂತ್ಯ ಮತ್ತು ತತ್ವ ಎರಡನ್ನೂ ಅರ್ಥ ಮಾಡ್ಕೊಂಡು ನಾವು ಭೇದ ಅಭೇದ ಅಂದ್ರೆ ಏನು ಅಂತ ನೋಡ್ಕೊಳ್ಳೋಣ ಇವಾಗ. ಈ ತತ್ವದ ಮೂಲಕ ಅಂದ್ರೆ ಇಲ್ಲಿ ಶಂಕರಾಚಾರ್ಯರು ಪ್ರತಿಪಾದನೆ ಮಾಡಿದ್ದು ಏನು ಅಂದ್ರೆ ಅದ್ವೈತವನ್ನು. ಅವರು ಹೇಳಿದ್ರು ಬ್ರಹ್ಮನ್ ಪರಮ ಸತ್ಯ ಬಂದ್ರೆ ಬ್ರಹ್ಮನ್ ಮಾತ್ರ ಸತ್ಯ, ಜಗತ್ತು ಮಿಥ್ಯ ಅಂತ ಹೇಳಿದ್ರು. ಮತ್ತು ಜೀವಾತ್ಮ ಬ್ರಹ್ಮನಿಂದ ಭಿನ್ನವಲ್ಲ ಅಂತ ಹೇಳಿದ್ರು. ನೆಟ್ ಹಾಕೊಂಡಿದ್ಯಾ? ಇಲ್ಲಿ ಬ್ರಹ್ಮ ಸತ್ಯ ಜಗನ್ಮಿಥ್ಯ, ಜೀವೋ ಬ್ರಹ್ಮನ ನಾಪರಹ ಅಂತ ಶ್ರೀಲ ಶಂಕರಾಚಾರ್ಯರು ಪ್ರತಿಪಾದನೆ ಮಾಡಿದರು. ಇಲ್ಲಿ ಏನ್ ಹೇಳಿದ್ರು ಅಂದ್ರೆ ಇಲ್ಲಿ ಅಂತಿಮವಾಗಿ ಎಲ್ಲವೂ ಒಂದೇ ಅಂತ ಹೇಳ್ಬಿಟ್ಟು. ಇದರಿಂದ ಏನಂದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನೋ ಒಂದು ಇದು ಬರುತ್ತೆ. ನಾನು ಬ್ರಹ್ಮನೇ. ಸೊ ನಾನು ಯಾವಾಗ ಈ ದೇಹವನ್ನು ಬಿಡ್ತೇನೆ ನಾವು ಬ್ರಹ್ಮನಲ್ಲಿ ಅದು ಸೇರ್ಕೊಳ್ತೇವೆ ಅಂದ್ಬಿಟ್ಟು ಇದು ಅದ್ವೈತ ಶಂಕರಾಚಾರ್ಯರ ಪ್ರತಿಪಾದನೆ. ನಂತರ ಮಧ್ವಾಚಾರ್ಯರು ಏನು ಪ್ರತಿಪಾದಿಸಿದ್ರೆ ಅಂದ್ರೆ ದ್ವೈತವನ್ನು ಪ್ರತಿಪಾದನೆ ಮಾಡ್ತಾರೆ. ಅಂದ್ರೆ ಭಗವಾನವಾದ ಶ್ರೀಕೃಷ್ಣ ಅಂದ್ರೆ ವಿಷ್ಣು ಮತ್ತು ಜೀವಾತ್ಮರು ಮತ್ತು ಜಡ ವಸ್ತುಗಳು ಇವೆಲ್ಲವೂ ಶಾಶ್ವತವಾಗಿ ಭಿನ್ನವಾಗಿದೆ, ಅವ್ಯಾವತ್ತೂ ಒಂದಾಗುವುದಿಲ್ಲ. ಶೀಲ ಪ್ರಭುಪಾದರು ಕೂಡ ಅದೇ ಹೇಳ್ತಾರೆ, ಡಾಗ್ ಇಸ್ ಡಾಗ್, ಗಾಡ್ ಇಸ್ ಗಾಡ್. ಯಾವತ್ತೂ ಜೀವಾತ್ಮ ಭಗವಂತನಲ್ಲಿ ಸೇರ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಅದು ಸಂಪೂರ್ಣವಾಗಿ ಭಿನ್ನತೆಯನ್ನು ಮೇಂಟೈನ್ ಮಾಡುತ್ತೆ. ಶ್ರೀಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲೂ ಕೂಡ ಅದೇ ಹೇಳಿದ್ದಾನೆ, ನಾನು ಮೊದಲು ಇದ್ದೆ, ನೀನು ಮೊದಲು ಇದ್ದೆ, ಇಲ್ಲಿರುವ ಎಲ್ಲ ವ್ಯಕ್ತಿಗಳು ಮೊದಲು ಇದ್ದರು, ಈಗಲೂ ಇದ್ದಾರೆ, ಮುಂದೆನೂ ಇರ್ತಾರೆ. ಈ ದೇಹವನ್ನು ಬಿಟ್ಟ ಮೇಲೂ ಕೂಡ ಅವರು ಅಸ್ತಿತ್ವದಲ್ಲಿ ಇರ್ತಾರೆ. ಇದು ನಾವು ಭಗವದ್ಗೀತೆಯಲ್ಲಿ ಆಗ್ಲೇ ನೋಡಿದ್ದೀವಿ. ಈ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾರೆ, ಈ ಅದ್ವೈತವನ್ನು ಎರಡನ್ನೂ ಒಂದು ಸತ್ಯ ಏನಿದೆ ಇವೆರಡರಲ್ಲೂ ಸತ್ಯ ಇದೆ. ಸೊ ಜಗತ್ ಮಿಥ್ಯ ಅಂತ ಏನು ಹೇಳಿದ್ದಾರೆ ಅದ್ವೈತಾಚಾರ್ಯರು ಶಂಕರಾಚಾರ್ಯರು, ಅವರು ಹೇಳಿದ್ದು ಏನು ಬ್ರಹ್ಮನ್ ಸತ್ಯ ಎನ್ನುವುದು ಅದು ನಿಜ. ಅದೇ ರೀತಿ ದ್ವೈತ ಮಧ್ವಾಚಾರ್ಯರು ಹೇಳಿದ್ದು ಜಗತ್ತು ಮತ್ತು ಭಗವಾನ್ ಮತ್ತು ಜೀವಾತ್ಮರು ಎರಡು ಭಿನ್ನ ಅಂದ್ಬಿಟ್ಟು. ಸೊ ಇವೆರಡನ್ನು ಸೇರಿಸಿ ಅಚಿಂತ್ಯ ಭೇದ ತತ್ವವನ್ನು ಚೈತನ್ಯ ಮಹಾಪ್ರಭುಗಳು ಎರಡರಲ್ಲೂ ಸತ್ಯ ಇದೆ ಅಂದ್ಬಿಟ್ಟು ಅವೆರಡನ್ನು ಒಂದು ಡಿಫರೆಂಟ್ ರೀತಿಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಅಚಿಂತ್ಯ ಭೇದ ಅಂದ್ಬಿಟ್ಟು ಇಲ್ಲಿ ಅಭೇದ ಅಂದ್ರೆ ಒಂದಾಗಿರುವುದು. ಅಭೇದ ಅಂದ್ರೆ ಒಂದಾಗಿರುವುದಂದ್ರೆ ಪರಮ ಭಗವಂತನಿಂದ ಹೊರಹೊಮ್ಮುವ ಎಲ್ಲವೂ ಅವನ ಶಕ್ತಿಗಳಾಗಿರುವೆ. ಅದರಿಂದ ಎಲ್ಲವೂ ಒಂದೇ, ಎಲ್ಲವೂ ಕೂಡ ಅದೇ. ಉದಾಹರಣೆಗೆ ಸೂರ್ಯ ಮತ್ತು ಸೂರ್ಯನ ಬೆಳಕು ಸೂರ್ಯನಿಂದ ಭಿನ್ನವಲ್ಲ ಅಂತಲ್ವಾ? ಆದ್ರೆ ಅದು ಸೂರ್ಯನ ಬಿಟ್ಟ ಮೇಲೆ ಅದು ಆಮೇಲೆ ಮತ್ತೆ ಸೂರ್ಯನ ಹತ್ರ ವಾಪಸ್ ಹೋಗೋದಿಲ್ಲ ಅದು. ಸೊ ಆದ್ರೆ ಅದು ಸೂರ್ಯನಿಂದಲೇ ಬರುತ್ತೆ. ಅದೇ ರೀತಿ ಕೃಷ್ಣನ ಆಂತರಿಕ ಬಾಹ್ಯ ಮತ್ತು ತಟಸ್ಥ ಶಕ್ತಿಗಳು ಕೃಷ್ಣನಿಂದ ಭಿನ್ನವಲ್ಲ, ಎಲ್ಲವೂ ಅಂತಿಮವಾಗಿ ಕೃಷ್ಣನ ಶಕ್ತಿಯೇ. ನಾವೆಲ್ಲರೂ ಕೃಷ್ಣನ ಶಕ್ತಿಯಿಂದನೇ ಬಂದಿರುವುದು.
ಅದು ತಟಸ್ಥ ಶಕ್ತಿ ಇರ್ಬೋದು, ಅಥವಾ ಆಂತರಿಕ ಶಕ್ತಿ ಇರ್ಬೋದು, ಅಥವಾ ಬಾಹ್ಯ ಶಕ್ತಿ ಇರ್ಬೋದು. ಈ ಮೂರು ಶಕ್ತಿಗಳು ಕೂಡ ಎಲ್ಲವೂ ಕೂಡ ಕೃಷ್ಣನಿಂದಲೇ ಬಂದಿರುವುದು. ಅದರಿಂದ ಅದು ಅಭೇದ, ಅದರಿಂದ ಅದು ಒಂದಾಗಿದೆ, ಅದು ಕೃಷ್ಣನ ಅಂಶ, ಅದರಿಂದ ಅದು ಅಭೇದ. ಸೊ ಅದ್ರ ಭಿನ್ನವಾಗಿದೆ. ಇಲ್ಲಿ ಭಿನ್ನವಾಗಿರೋದೇನು? ಅಭೇದ ಅಂತ ತಿಳ್ಕೊಂಡ್ವಿ ನಾವು. ಅಭೇದ ಅಂದ್ರೆ ಏನೋ ತಿಳ್ಕೊಂಡ್ವಿ. ಈಗ ಭೇದ ಅಂದ್ರೆ ಏನು ತಿಳ್ಕೊಳ್ಳೋಣ. ಸೂರ್ಯ ಮತ್ತು ಸೂರ್ಯನ ಬೆಳಕು ಒಂದೇ ಆಗಿದ್ರು ಕೂಡ ಸೂರ್ಯ ಏನಿದೆ, ಸೂರ್ಯ ಗ್ರಹದಲ್ಲಿದ್ದಾನೆ. ಆದರೆ ಸೂರ್ಯನ ಬೆಳಕೇನಿದೆ ಲಕ್ಷಾಂತರ ಮೈಲಿಗಳು ಕೂಡ ವ್ಯಾಪಿಸುತ್ತದೆ. ಸೊ ಇದರಿಂದ ಸೂರ್ಯನ ಕಿರಣಗಳ ಸಾಂದ್ರತೆ ಏನಿದೆ, ಅದು ಸೂರ್ಯ ಗೋಳದ ಹತ್ತಿರ ಎಷ್ಟಿದೆ, ಸೂರ್ಯ ಗೋಳದಲ್ಲಿ ಎಷ್ಟಿದೆ ಅಷ್ಟಿರೋದಿಲ್ಲ, ಅದಕ್ಕಿಂತ ಕಡಿಮೆ ಆಗುತ್ತೆ. ಅಂದ್ರೆ ಹೀಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೂರ್ಯ ಗೋಳದಲ್ಲಿ ಎಷ್ಟು ಹೀಟ್ ಇರುತ್ತೋ ದೂರ ಹೋದಂಗೆ ಲಕ್ಷಾಂತರ ಕಿಲೋಮೀಟರ್ ದೂರ ಹೋದ್ಮೇಲೆ ಅದು ಸೂರ್ಯ ಗೋಳದ ಕಿರಣಗಳ ಹೀಟ್ ಕಡಿಮೆ ಆಗುತ್ತೆ, ಅಂದ್ರೆ ಬಿಸಿ ಕಡಿಮೆ ಆಗುತ್ತೆ. ಅದೇ ರೀತಿ ಜೀವಾತ್ಮರು ಭಗವಂತನ ಶಕ್ತಿ ಭಾಗ ಆಗಿದ್ರೂ ಕೂಡ ನಾವು ಭಗವಂತನಂತೆ ಸರ್ವಶಕ್ತರಲ್ಲ ಮತ್ತು ಸರ್ವವ್ಯಾಪಿಗಳೂ ಅಲ್ಲ. ಸೊ ಆದ್ರಿಂದ ನಾವು ಭಿನ್ನ. ಸೊ ಜೀವಾತ್ಮನು ಅತಿ ಸೂಕ್ಷ್ಮ, ಭಗವಂತನು ಮತ್ತು ನಿಯಂತ್ರಕನಲ್ಲ. ಭಗವಂತ ನಿಯಂತ್ರಕ, ಜೀವಾತ್ಮನು ನಿಯಂತ್ರಿತ. ಅಂದ್ರೆ ಭಗವಂತನಿಂದ ನಾವು ನಿಯಂತ್ರಿಸಲ್ಪಟ್ಟಿದ್ದೇವೆ, ಅದರಿಂದ ನಾವು ಭಿನ್ನವಾಗಿದ್ದೇವೆ. ಸೊ ಈ ರೀತಿಯಾಗಿ ಭೇದ ಮತ್ತು ಅಭೇದ ಒಂದು ತತ್ವವನ್ನು ಚೈತನ್ಯ ಮಹಾಪ್ರಭುಗಳು ಮಂಡಿಸಿದ್ರು. ಇನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ಉದಾಹರಣೆಗೆ ಸಾಗರದಲ್ಲಿರೋ ಒಂದು ಹನಿ ನೀರು ತಗೊಂಡ್ರೆ ನಾವು ಸಾಗರದಲ್ಲಿ ನೀರು ಎಷ್ಟಿದೆಯೋ ಎಲ್ಲ ಗುಣಗಳನ್ನು ಆ ನೀರಿನ ಒಂದು ತೊಟ್ಟು, ಅಂದ್ರೆ ನೀರಿನ ಒಂದು ಹನಿ ಹೊಂದಿರುತ್ತೆ. ನಾವು ಅದನ್ನ ಲ್ಯಾಬೊರೇಟರಿಯಲ್ಲಿ ನಾವು ಚೆಕ್ ಮಾಡಿದ್ರೆ, ಕೆಮಿಕಲ್ ಲ್ಯಾಬೊರೇಟರಿಯಲ್ಲಿ ಅದರ ಉಪ್ಪು ಇತ್ಯಾದಿ, ಅದರಲ್ಲಿರುವ ಉಪ್ಪು ಏನಿದೆ ಅದೆಲ್ಲವೂ ಅದರಲ್ಲಿ ಇರುತ್ತೆ, ಉಪ್ಪಿನ ಒಂದು ಅಂಶ ಅದರಲ್ಲಿ ಇರುತ್ತೆ. ಸೊ ಆದರೆ ಅದರಿಂದ ಇದೇನಿದೆ, ಇದು ಅಭೇದ. ಇದು ಅಂದ್ರೆ ನೀರಿನ ಹನಿ ಮತ್ತು ಸಾಗರದ ನೀರಿನ ಹನಿ ಏನಿದೆ ಅದು ಅದರಲ್ಲಿ ಯಾವುದೇ ಭೇದವಿಲ್ಲ. ಸೊ ಅದರಲ್ಲಿ ಯಾವುದೇ ಭೇದವಿಲ್ಲ. ಆದ್ರೆ ನಾವು ಇದರಿಂದ ಗುಣಾತ್ಮಕವಾಗಿ ಒಂದಾಗಿದ್ದೀವಿ, ಅದರಲ್ಲಿ ಅಭೇದನೇ ಇಲ್ಲ. ಅದರಲ್ಲಿ ಗುಣಾತ್ಮಕ ಅಂದ್ರೆ ಎರಡೂ ಗುಣಗಳಲ್ಲಿ ಸೇಮ್ ಇದೆ. ಆದ್ರೆ ಪರಿಣಾತ್ಮಕವಾಗಿ ಅಂದ್ರೆ ಒಂದು ಹನಿ ನಮ್ಮ ತಲೆ ಮೇಲೆ ಬಿದ್ದರೆ ಏನೂ ಆಗೋದಿಲ್ಲ ನಮಗೆ. ಆದ್ರೆ ಒಂದು ಸಮುದ್ರದ ಒಂದು ದೊಡ್ಡ ಅಲೆ ಬಂದು ನಮ್ಗೆ ಅಪ್ಪಳಿಸಿದ್ರೆ ನಾವು ಬಿದ್ದೋಗ್ತೇವೆ. ಸೊ ಅದರಿಂದ ಇದು ಪರಿಣಾತ್ಮಕವಾಗಿನಿದೆ, ಇದು ತುಂಬಾ ಒಂದು ಪರಿಣಾತ್ಮಕವಾಗಿರುತ್ತೆ. ಅದು ಒಂದು ಹನಿ ಬಿದ್ದರೆ ನಮ್ಮ ತಲೆ ಮೇಲೆ ಏನೂ ಆಗೋದಿಲ್ಲ. ಆದ್ರೆ ಒಂದು ಅಷ್ಟೊಂದು ದೊಡ್ಡ ಅಲೆ ಬಂದು ನಮ್ಗೆ ಹೊಡೆದ್ರೆ ಸುನಾಮಿ ತರ ಎಲ್ಲ ಹೊಡ್ಕೊಂಡು ಹೋಗ್ಬಿಡುತ್ತೆ. ಸೊ ಅದರಿಂದ ಗುಣಾತ್ಮಕವಾಗಿ ಅದು ಅಭೇದ. ಸೊ ಅದು ಭೇದವಾಗಿದೆ, ಅದರಲ್ಲಿ ಭಿನ್ನತೆ ಇದೆ. ಇನ್ನೂ ಒಂದು ಉದಾಹರಣೆ ತಗೊಳ್ಬಹುದು. ಅಂದ್ರೆ ನಾವು ಚಿನ್ನದ ಒಂದು ಕಣ 1 ಗ್ರಾಮ್ ಚಿನ್ನ ತಗೊಂಡ್ರೆ ಒಂದು 10 kg ಚಿನ್ನದ ಗಣಿಯಲ್ಲಿರೋ 10 kg ಚಿನ್ನದ ಜೊತೆ ಅದನ್ನು ಹೊಂದಿಸಿದ್ರೆ ಗುಣಗಳು ಎರಡೂ ಒಂದೇ. ಎರಡನ್ನು ಕೆಮಿಕಲ್ ಕಾಂಪೋಸಿಷನ್ ಅಥವಾ ಏನಂತ ಹೇಳ್ತೀವಿ ನಾವು, ಎರಡು ಒಂದೇ ಹೇಗೆ ಇರುತ್ತೆ. ಅದು ಅಟಾಮಿಕ್ ಕಾಂಬಿನೇಷನ್ ಅಥವಾ ಕೆಮಿಕಲ್ ಕಾಂಬಿನೇಷನ್ ಒಂದೇ ಇರುತ್ತೆ. ಆದ್ರೆ ಅದರಷ್ಟು ಶಕ್ತಿ ಏನಿದೆ ಚಿನ್ನಕ್ಕೆ ಇರುವ ಒಂದು ಟನ್ ಚಿನ್ನಕ್ಕಿರುವ ಶಕ್ತಿ 1 ಗ್ರಾಮ್ ಚಿನ್ನಕ್ಕೆ ಇರುವುದಿಲ್ಲ. 1 ಗ್ರಾಮ್ ಚಿನ್ನ ನಮ್ಮ ಕೈ ಮೇಲೆ ಬಿದ್ದರೆ ಕಾಣಿಸೋದು ಇಲ್ಲ ಸರಿಯಾಗಿ. ಆದ್ರೆ 10 ಟನ್ ಚಿನ್ನ ನಾವು ದೂರದಿಂದನೇ ನೋಡ್ಬೋದು. ಇದು ಗುಣಾತ್ಮಕವಾಗಿ ಅದು ಸೇಮ್ ಇರುತ್ತೆ, ಆದ್ರೆ ಇದರಿಂದಾಗಿ ನಾವು ಪರಿಣಾತ್ಮಕವಾಗಿ ಅದು ಬೇರೆ ಆಗಿರುತ್ತೆ. ಈ ರೀತಿಯಾಗಿ ನಾವು ಭೇದ ಮತ್ತು ಅಭಿಧೇಯ ಇದನ್ನು ನಾವು ಅರ್ಥ ಮಾಡ್ಕೋಬಹುದು. ಸೊ ಆದ್ರಿಂದ ಭೌತಿಕ ಜಗತ್ತು ಮತ್ತು ಭಗವಂತನ ಸಂಬಂಧ ಏನಂದ್ರೆ, ಭೌತಿಕ ಜಗತ್ತು ಭಗವಂತನ ಬಾಹ್ಯ ಶಕ್ತಿ ಅಭಿವ್ಯಕ್ತಿ. ಭಗವಂತನು ಮಾಯೆಯಿಂದ ಪ್ರತ್ಯೇಕನಾಗಿರುತ್ತಾನೆ, ಆದ್ರೆ ಮಾಯೆಯು ಭಗವಂತನ ಶಕ್ತಿಯಲ್ಲಿರುವುದರಿಂದ ಅದು ಭಗವಂತನ ಪ್ರತ್ಯೇಕವಾಗಿ ಅಸ್ತಿತ್ವದಲ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೇಗೆ ಈ ಸೂರ್ಯನ ಕಿರಣಗಳೇನಿದ್ದಾವೆ ಅವು ಸೂರ್ಯನ ಶಕ್ತಿ, ಅದು ಸೂರ್ಯನ ಶಕ್ತಿ. ಆದ್ರೆ ಸೂರ್ಯನಿಲ್ಲದೆ ಅವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವಿಲ್ಲದೆ ಸೂರ್ಯ ಇರ್ತಾನೆ, ಅದು ಸೂರ್ಯನಿಲ್ಲದೆ ಅವಿರ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಸೊ ಈ ರೀತಿಯಾಗಿ ಭಗವಂತ ಸಂಪೂರ್ಣ ಸೃಷ್ಟಿಯಲ್ಲಿ ವ್ಯಾಪಿಸಿದ್ರು ಕೂಡ ಇಲ್ಲಿ ಸೃಷ್ಟಿಯ ಒಳಕಿನಿಂದ ಅವ್ರು ಯಾವತ್ತೂ ಪ್ರಭಾವಿತ ಆಗುವುದಿಲ್ಲ. ಸೊ ಈ ರೀತಿಯಾಗಿ ಭೇದ ಮತ್ತು ಅಚಿಂತ್ಯ ಭೇದ ತತ್ವದ ಮಹತ್ವವನ್ನು ನಾವು ಈಗ ತಿಳ್ಕೊಂಡ್ವಿ. ಸೊ ಮುಂದುವರ್ಸ್ಕೊಂಡು ಹೋಗೋಣ. ಅದೇ ರೀತಿ ಇಲ್ಲಿ ಕಾಲದ ಒಂದು ಉದಾಹರಣೆಯನ್ನು ಕೊಡಲಾಗಿದೆ. ಕಾಲದಲ್ಲಿ ವರ್ತಮಾನ, ಭೂತ, ಭವಿಷ್ಯತ್ತುಗಳು ಎಲ್ಲ ಇರುತ್ತೆ, ಆದ್ರೆ ಕಾಲ ಒಂದೇ. ಸೊ ಆ ಕಾಲದನ್ನು ಬೇರೆ ಬೇರೆ ಮಾಡಲಾಗಿದೆ, ವರ್ತಮಾನ, ಭೂತ, ಭವಿಷ್ಯತ್ತು. ಮತ್ತೆ ಅದೇ ರೀತಿ ಒಂದು ದಿನದ್ದು ನಾನು ತಗೊಂಡ್ರೆ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಎಲ್ಲ ಬೇರೆ ಬೇರೆ. ಎಲ್ಲ ಅನುಭವಗಳು ನಮಗೆ ಬೆಳಗ್ಗೆ ಸಿಗುವ ಅನುಭವ ಬೇರೆ, ಮಧ್ಯಾಹ್ನ ಸಿಗುವ ಅನುಭವ ಬೇರೆ, ಸಂಜೆಗೆ ಸಿಗುವ ಬೇರೆ ಅನುಭವನೇ ಬೇರೆ. ಆದರೆ ಅವೆಲ್ಲವನ್ನು ಒಟ್ಟಿಗೆ ನಾವು ಪರಿಗಣಿಸಿದ್ರೆ ಅದು ಒಂದೇ ಒಂದು ಕಾಲ ಅದು. ಸೊ ಅದೇ ರೀತಿ ದೇವೋತ್ತಮ ಪರಮಪುರುಷನ ಶಕ್ತಿ ಅವನು ಒಂದೇ ಅದು, ಆದ್ರೆ ಅವನು ಕಾಲದಿಂದ ಬೇರೆ ಆಗಿದ್ದಾನೆ.
ಕಾಲವು ಸಮಸ್ತವನ್ನು ಸೃಷ್ಟಿಸುತ್ತೆ, ಪಾಲಿಸುತ್ತೆ ಮತ್ತು ಕಾಲ ಬಂದಾಗ ಅದು ಲಯಗೊಳಿಸುತ್ತೆ. ಅದು ಆದ್ರಿಂದ ಭಗವಂತ ನಿತ್ಯ ಶಾಶ್ವತ, ಅವನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಪ್ರತಿಯೊಂದು ಕಾಲದ ವರ್ತಮಾನ ಭೂತ ಭವಿಷ್ಯಗಳು ಎಂಬ ಹಂತಗಳ ಮೂಲಕವಾಗಿ ಕಾಲ ಹಾದ್ಕೊಂಡು ಹೋದ್ರೂ ಕೂಡ ಭಗವಂತ ಮಾತ್ರ ಹಾಗೇನೆ ಇರ್ತಾನೆ. ಭಗವಂತನಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಸೊ ಅದೇ ರೀತಿ ಈ ಅಚಿಂತ್ಯ ಭೇದ ತತ್ವವನ್ನು ದರ್ಶನವನ್ನು ಸಾರಾಂಶವನ್ನು ಬ್ರಹ್ಮಹಂಸ ಸಂಹಿತೆಯಲ್ಲೂ ಕೂಡ ಬ್ರಹ್ಮದೇವರು ಕೊಡ್ತಾರೆ. ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಸೊ ಗೋವಿಂದನೆಂದು ಪ್ರಸಿದ್ಧನಾದ ಕೃಷ್ಣನು ಸರ್ವೋನ್ನತ ನಿಯಂತ್ರಕ. ಅವನು ನಿತ್ಯವೂ ಆನಂದಮಯನು ಚಿನ್ಮಯನೂ ಆಗಿದ್ದಾನೆ. ಅದೇ ರೀತಿ ಹೇಗೆ ಗೋವಿಂದ ಸಚ್ಚಿದಾನಂದ ವಿಗ್ರಹನೋ, ನಮ್ಮಲ್ಲಿರುವ ಆತ್ಮವು ಕೂಡ ಸಚ್ಚಿದಾನಂದ ವಿಗ್ರಹವೇ. ಆದರೆ ನಮಗೂ ಭಗವಂತನಿಗೆ ಏನು ಡಿಫ್ರೆನ್ಸ್ ಅಂದ್ರೆ, ನಮ್ಮದು ಒಂದು ಕಣ ಅಷ್ಟೇ, ನಾವು ಸಚ್ಚಿದಾನಂದ ವಿಗ್ರಹದ ಒಂದು ಕಣ ಅಷ್ಟೇ. ಆದರೆ ಭಗವಂತ ಸಂಪೂರ್ಣವಾಗಿ ಸಚ್ಚಿದಾನಂದ ವಿಗ್ರಹ, ಅವನೇ ಸಮಸ್ತದ ಮೂಲ. ಭಗವಂತನಿಗೆ ಮೂಲ ಇಲ್ಲ, ಆದರೆ ನಮಗೂ ಕೂಡ ಮೂಲ ಇಲ್ಲ. ನಮ್ಮ ಆತ್ಮಕ್ಕೆ ಕೂಡ ಮೂಲ ಇಲ್ಲ, ಆದಿ ಇಲ್ಲ, ಅಂತ್ಯ ಇಲ್ಲ. ಕೇವಲ ನಮ್ಮ ದೇಹಕ್ಕೆ ನಾವು ಹುಟ್ಟುತ್ತೇವೆ ಮತ್ತು ಬದುಕ್ತೇವೆ, ಮಾತ್ರ ಜೀವನವನ್ನು ಮುಗಿಸ್ತೇವೆ. ಆದರೆ ಪರಮ ಪ್ರಭುವಿಗೆ ಹಾಗಲ್ಲ. ಸೊ ಅದೇ ರೀತಿ ಒಂದು ವಸ್ತುವಿಗೂ ಇನ್ನೊಂದು ವಸ್ತುವಿಗೆ ನಡುವೆ ವ್ಯತ್ಯಾಸವಿಲ್ಲ, ಅದರ ವೈವಿಧ್ಯಗಳಲ್ಲಿ ವ್ಯತ್ಯಾಸಗಳಿದೆ. ಈ ರೀತಿ ನಾವು ಮಧ್ವಾಚಾರ್ಯರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಮರ ಮತ್ತು ಬೆಂಕಿ ಹೊತ್ತಿ ಉರಿಯುತ್ತಿರುವ ಮರ. ಒಂದು ಸಾಧಾರಣ ಮರ ಹಂಗೆ ಇರುತ್ತೆ, ಆದರೆ ಸ್ವಲ್ಪ ಕಾಲದ ನಂತರ ಅದೇನಾಗುತ್ತೆ, ಅದು ಒಣಗೋಗುತ್ತೆ. ನಂತರ ಯಾವುದೋ ಕಾರಣದಿಂದ ಒಂದು ಬೆಂಕಿ ಹತ್ಕೊಂಡು ಒಣ ಮರಕ್ಕೆ ಬೆಂಕಿ ಹತ್ಕೊಳ್ಳೋದು ಸುಲಭ, ಎಸ್ಪೆಷಲಿ ಕಾಡಿನಲ್ಲಿ ಎಲ್ಲಾದ್ರೂ ಇದ್ರೆ ಒಂದು ಮರ ಇನ್ನೊಂದು ಮರದ ಕೊಂಬೆಗೆ ಉಜ್ಜಿ ಬೆಂಕಿ ಹತ್ಕೊಳ್ಳುತ್ತೆ. ಆದರೆ ಈ ಕಾಲದ ಒಂದು ವ್ಯತ್ಯಾಸದಿಂದಾಗಿ ಅವು ಬೇರೆ ಬೇರೆಯಾಗಿ ಕಾಣಿಸುತ್ತೆ ನಮಗೆ, ಆದರೆ ಎರಡೂ ಮರಗಳೇ. ಸೊ ಇದೇ ರೀತಿ ಭಕ್ತ ಕೂಡ ಸುಖ ದುಃಖಗಳ ನಡುವೆ ಭೇದವನ್ನು ಕಲ್ಪಿಸುವುದಿಲ್ಲ. ಸೊ ಆದ್ರಿಂದ ಯಾರು ಸಾಧನೆಯಲ್ಲಿ ಮುಂದುವರೆದಿರ್ತಾನೆ ಅವನಿಗೆ ಗೊತ್ತಿರುತ್ತೆ ಇವೆಲ್ಲವೂ ಕೂಡ ಪರಮಪ್ರಭುವಿನ ನಿಯಂತ್ರಣದಲ್ಲಿದೆ ಅಂತ ಗೊತ್ತಿರುತ್ತೆ. ಅವನು ಇವೆಲ್ಲವನ್ನು ಕಷ್ಟ ಸುಖಗಳ ನಡುವೆ ಭೇದವನ್ನು ಕಲ್ಪಿಸುವುದಿಲ್ಲ. ಸೊ ಭಕ್ತನು ಯಾವಾಗ ದುಃಖ ಅಂತ ಕರೆಸಿಕೊಳ್ಳುವ ಸ್ಥಿತಿಯಲ್ಲಿ ಇರ್ತಾನೆ, ಅವನು ಅನ್ಕೋತಾನೆ, ನನಗೆ ಇನ್ನೂ ಜಾಸ್ತಿ ಕಷ್ಟ ಸಿಗ್ಬೇಕಿತ್ತು, ಭಗವಂತನ ಒಂದು ಅನುಗ್ರಹದಿಂದ ಇದು ಸ್ವಲ್ಪವೇ ಸಿಕ್ಕಿದೆ ನನಗೆ ಅಂತ ಅವನು ಭಾವಿಸ್ತಾನೆ. ಹೀಗೆ ಬದುಕಿನ ಯಾವ ಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಕೃಷ್ಣ ಪ್ರಜ್ಞೆ ಇಲ್ಲ ಇದ್ದರೆ ಅವನನ್ನು ಮುಕ್ತಿ ಪದೇ ಅಂತ ಹೇಳ್ತಾರೆ. ಮುಕ್ತಿ ಪದೇ ದಯಾಬಾಕ್ ಅಂದ್ರೆ, ಇದು ಮುಕ್ತಿ ಪದೇ ಅಂದ್ರೆ ಮುಕ್ತಿಯನ್ನು ಹೊಂದಲಿಕ್ಕೆ ಅವನು ಏನಿದೆ ಸಮರ್ಪಕವಾಗಿದ್ದಾನೆ ಅವನು. ಮತ್ತೆ ದಯಾಬಾಕ್ ಅಂದ್ರೆ ನಮಗೆ ಹೇಗೆ ಪಾರಂಪರ್ಯವಾಗಿ ನಮ್ಗೆ ಏನು ಆಸ್ತಿ ಸಿಗ್ಬೇಕು, ನಮ್ಗೆ ತಂದೆ ತಾಯಿಗಳಿಂದ ಸಿಗುತ್ತೆ, ತಂದೆ ತಾಯಿ ಇರ್ಬೋದು, ಅಜ್ಜ ಅಜ್ಜಿ ಇರ್ಬೋದು, ಹೇಗೆ ನಮ್ಗೆ ವಂಶಪಾರಂಪರ್ಯವಾಗಿ ಒಂದು ಆಸ್ತಿ ನಮಗಿದೆ, ಆ ಆಸ್ತಿ ನಮಗೆ ತಂತಾನೆ ಬರುತ್ತೆ. ನಾವೇನು ಜಾಸ್ತಿ ನಾವು ಯಾವುದು ಶ್ರಮ ವಹಿಸುವ ಅವಶ್ಯಕತೆ ಇಲ್ಲ. ಸೊ ಅದೇ ರೀತಿ ನಾವು ಈ ಕೃಷ್ಣನ ಒಂದು ಪ್ರಜ್ಞೆಯಲ್ಲಿದ್ರೆ, ಕೃಷ್ಣನ ಭಗವದ್ಧಾಮ ಅಂದ್ರೆ ಕೃಷ್ಣನ ಮನೆಗೆ, ಭಗವದ್ಧಾಮ ಅಂದ್ರೆ ಮನೆ, ನಮ್ಮ ಮನೆ ಅದು. ಸೊ ನಮ್ಮ ಮನೆ ಅದು ಕೃಷ್ಣನ ಮನೆ. ಸೊ ಕೃಷ್ಣನ ನಾವು ಮಕ್ಕಳಾಗಿರುವುದರಿಂದ ನಮಗೆ ಈ ವಂಶಪಾರಂಪರ್ಯವಾಗಿ ಕೃಷ್ಣನ ಆಸ್ತಿ ನಮಗೆ ಸಿಗುತ್ತೆ ಇದು ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಸೊ ಇಲ್ಲಿಗೆ ಇಂದಿನ ತರಗತಿ ನಿಲ್ಲಿಸೋಣ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು, ಸೊ ಕ್ಷಮಿಸಿ. ಸೊ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು.